ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ವೈದ್ಯಕೀಯ ಲೋಕದಲ್ಲಿ ಮೈಕ್ರೋಬಯಾಲಜಿ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಬಹುಶಃ ನಾವು ದಿನನಿತ್ಯ ನಮಗೆ ಜ್ವರ ಬಂದರೆ, ಯಾವುದೇ ರೋಗ ಬಂದರೂ ಕೂಡ ಮೆಡಿಕಲ್ಗೆ ಹೋಗ್ತೀವಿ, ಟ್ಯಾಬ್ಲೆಟನ್ನು ತೆಗೆದುಕೊಳ್ತೀವಿ, ಅಥವಾ ನಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ಯಾಬ್ಲೆಟ್ ಕೊಡಿ ಅಥವಾ ಏನು ಇದಕ್ಕೆ ಮದ್ದು ಅನ್ನುವಂಥ ವಿಚಾರವಾಗಿ ಪ್ರಶ್ನೆಯನ್ನು ಮಾಡ್ತೀವಿ. ಆದರೆ ಈ ಮದ್ದು ಎಲ್ಲಿಂದ ಬಂತು ಅಥವಾ ಆಯಾಯ ರೋಗಗಳಿಗೆ ಯಾವ ರೀತಿ ಇದು ಉಪಯುಕ್ತವಾಗುತ್ತೆ, ಈ ಕುರಿತಾಗಿ ಯಾರು ಕೂಡ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮೈಕ್ರೋಬಯಾಲಜಿ ಅನ್ನುವಂಥದ್ದು ಈ ಕುರಿತು ನಡೆಸುವಂಥ ಅಧ್ಯಯನ. ಸೊ ಯಾವುದೇ ರೋಗ ಬರಲಿ, ಅದು ಹೊಸ ರೋಗ ಆಗಿರಲಿ ಅಥವಾ ಹಳೆ ರೋಗ ಆಗಿರಲಿ, ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ಅನ್ನುವಂಥದ್ದು ನಡೆಯುತ್ತೆ. ಸೊ ದಿನನಿತ್ಯ ನಮ್ಮ ಸುತ್ತಮುತ್ತ ವಾತಾವರಣದಲ್ಲೂ ಕೂಡ ಏರುಪೇರು ಅನ್ನುವಂಥದ್ದು ಸಂಭವಿಸುತ್ತೆ. ಈ ವಾತಾವರಣ ಬದಲಾದಾಗ ಸಾಕಷ್ಟು ಜನ ನಾವು ರೋಗಕ್ಕೆ ತುತ್ತಾಗ್ತೀವಿ. ಯಾಕೆ ಕಾರಣ, ಯಾಕೆ ನಾವು ರೋಗಕ್ಕೆ ತುತ್ತಾಗ್ತೀವಿ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲೂ ಮೂಡುತ್ತೆ. ಸೊ ನಮ್ಮ ಸುತ್ತಮುತ್ತ ಇರುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಆ ಒಂದು ಕ್ರಿಮಿ ಕೀಟಾಣುಗಳು ಇದರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಈ ಕುರಿತಾಗಿ ವಿಶೇಷ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಓರ್ವ ವಿಶೇಷ ಅತಿಥಿ ಇದ್ದಾರೆ. ಇವರ ಹೆಸರು ಡಾಕ್ಟರ್ ಹಲಸ್ನಾಡು ಶಂಕರ್ ನಾರಾಯಣ್, ಮೂಲತಃ ಕುಂದಾಪುರದವರು. MBBS ಅನ್ನು ಮಾಡಿದ್ದಾರೆ, ಹಾಗೆ ಮೈಕ್ರೋಬಯಾಲಜಿಯಲ್ಲಿ MD ಅನ್ನು ಮಾಡಿದ್ದಾರೆ. ಸೊ ನಮಗೂ ಕೂಡ ಬಹಳ ಹೆಮ್ಮೆ ಆಗುತ್ತೆ. ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಪ್ರೊಫೆಸರ್ ಆಗಿ ಟೀಚ್ ಮಾಡಿದ್ದಾರೆ, ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವಗಳನ್ನು ಕೂಡ ಹೊಂದಿದ್ದಾರೆ. ಸೊ ಈ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಮೈಕ್ರೋಬಯಾಲಜಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉಪಯುಕ್ತಕಾರಿ, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡೋದಕ್ಕೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಎಸ್ ಸರ್, ಮೈಕ್ರೋಬಯಾಲಜಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಾ. ಸೊ ನಮ್ಮ ವೀಕ್ಷಕರಿಗೋಸ್ಕರ ತಮ್ಮದೊಂದು ಕಿರು ಪರಿಚಯವನ್ನು. ನಾನು ಕುಂದಾಪುರನು ಹಲಸ್ನಾಡ್ ಶಂಕರ್ ನಾರಾಯಣ್. ನನ್ನ ಡಿಗ್ರಿ MBBS MD ಇನ್ ಮೈಕ್ರೋಬಯಾಲಜಿ. ವೈ ಮೈಕ್ರೋಬಯಾಲಜಿ ಇಸ್ ಇಂಪಾರ್ಟೆಂಟ್ ಈಸ್ ಟು ಫೈಂಡ್ ಔಟ್ ಯಾರಿಗೆ ಯಾವುದಾದ್ರೂ ರೋಗ ಬಂದರೆ, ಏನು ರೋಗವು ಬಂದರೂ ಸಹ ನಮ್ಮ ಮೈಕ್ರೋಬಯಾಲಜಿಗೆ ಸ್ಯಾಂಪಲ್ ಬಂದರೆ ನಾವು ಅದು ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಅದನ್ನು ಮಾಡಿದೆ, ಕಾಯಿಲೆಯನ್ನು ತಂದಿದೆ ಅಂತ ನಾವು ಅದನ್ನು ಪರಿಶೀಲಿಸಿ ಅದಕ್ಕೆ ಯಾವ ಮದ್ದು, ಸರಿಯಾದ ಮದ್ದು ಯಾವುದೆಂದು ನಾವು ಹೇಳುತ್ತೇವೆ. ಆದುದರಿಂದ ಮೈಕ್ರೋಬಯಾಲಜಿ ಒಂದು ಭಾಳ ಉಪಯೋಗ. ಯಾಕಂತ ಹೇಳಿದರೆ ಕೂಡಲೇ ನಾವು ಆ ರೋಗವನ್ನು ಕಂಡು ಅದಕ್ಕೆ ಬೇಕಾದ ಒಂದೇ ಒಂದು ಮದ್ದನ್ನು ನಾವು ಹೇಳುತ್ತೇವೆ. ಅದು ಸರಿಯಾಗಿರುತ್ತೆ. ಬೇರೆ ಡಾಕ್ಟರು ಕೊಡುವಂಥದ್ದು ಒಂದು ಬ್ಲೈಂಡ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ನಮ್ಮದಲ್ಲಿ ನಾವು ಪ್ರಯೋಗಶಾಲೆಯಲ್ಲಿ ಯೂಸ್ ಮಾಡಿ ಅದು ಆಗುತ್ತದ ನೋಡಿ ನಾವು ಅದನ್ನು ಹೇಳುವುದರಿಂದ ಮೈಕ್ರೋಬಯಾಲಜಿ ಇಂಪಾರ್ಟೆಂಟ್. ಎಂಥ ಒಂದು ಸಣ್ಣ ಕಾಯಿಲೆ ಇದ್ದರೂ ಸಹ ನಮಗೆ ಅದರ ಸ್ಯಾಂಪಲನ್ನು ಕಳಿಸಿಕೊಟ್ಟರೆ ನಾವು ಅದನ್ನು ಕಂಡುಹಿಡಿಯುತ್ತೇವೆ. ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲ, ಫಂಗಸ್ ಆಗ್ಬೋದು, ಹುಳ ಆಗ್ಬೋದು, ಯಾವುದೇ ಕಾಯಿಲೆ ಆಗಲಿ ಅದನ್ನು ನಮಗೆ ಕಳಿಸಿದರೆ ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಯಾವ ಮದ್ದು ಆಗುತ್ತದೆ ಅಂತ ನಾವು ಹೇಳುತ್ತೇವೆ. ಆದುದರಿಂದ ಎಲ್ಲರೂ ಈ ವಿಚಾರ ಮೈಕ್ರೋಬಯಾಲಜಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ MBBS ಅಂದ್ರೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಯಾವ ರೀತಿ ಡಾಕ್ಟರ್ ಒಂದು ಪೇಷಂಟ್ಗೆ ಮದ್ದನ್ನು ಕೊಡ್ತಾರೆ, ಮುಖ್ಯವಾಗಿ ನಾವು ಡಾಕ್ಟರ್ ಅನ್ನ ಡಿಪೆಂಡ್ ಆಗಿರ್ತೇವೆ. ಆದ್ರೆ ಮೈಕ್ರೋಬಯಾಲಜಿ ಅನ್ನೋದರ ಕುರಿತಾಗಿ ಮಾಹಿತಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಸ್ವಲ್ಪ ವಿದ್ಯಾವಂತರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ವಿದ್ಯಾವಂತರಿಗೂ ಗೊತ್ತಿಲ್ಲ. ಈಗ ಮೈಕ್ರೋಬಯಾಲಜಿ ಮತ್ತೆ MBBS ಇರುವಂತಹ ಒಂದು ವ್ಯತ್ಯಾಸ ಏನು? ಏನನ್ನು ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ MBBS. ಅದು ಅಂದರೆ ಆರ್ಡಿನರಿ ಒಂದು ಪೇಷಂಟ್ ಬಂದರೆ ಅವನಿಗೆ ನಾವು ಪರೀಕ್ಷೆ ಮಾಡಿ ಆಸ್ಕಲ್ಟೇಷನ್, ಪರ್ಕಷನ್ ಅದನ್ನು ಮಾಡಿ ಕಾಯಿಲೆಯನ್ನು ಎಣಿಸಬಹುದು. ಇದರಿಂದ ಆಗಿದೆ ಅಂತ ಅಷ್ಟೇ ಎಣಿಸುವುದದು. ನಮಗೆ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅದು ಮೆಡಿಸಿನ್ ಆಗ್ತದೆ, MBBS ಆಗ್ತದೆ. MD ಆಗುವಾಗ ನಾವು ಮತ್ತೆ ಫರ್ದರ್ ಒಂದು 3 ವರ್ಷ ಕಲಿಬೇಕಾಗ್ತದೆ. ಆವಾಗ ನಮಗೆ ಈ ಸ್ಯಾಂಪಲ್ ರಕ್ತ ಇರ್ಬೋದು, ಕಫ ಇರ್ಬೋದು, ಯೂರಿನ್ ಇರ್ಬೋದು, ಎಂಥದ್ದು ಇರ್ಬೋದು, ಬಾಡಿದು ಯಾವುದೇ ವಸ್ತುವನ್ನು ನಮ್ಮಲ್ಲಿ ಕಳಿಸಿದ್ರಲ್ಲಿ ನಾವು ಅದನ್ನು ಗ್ರೋತ್ ಮಾಡಿ ಬೆಳೆಸಿ ಅದಕ್ಕೆ ತಕ್ಕಂಥ ಯಾವ ಆ್ಯಂಟಿಬಯೋಟಿಕ್ ವರ್ಕ್ ಆಗ್ತದೆ ಅಂತ ಅದನ್ನು ಸಹ ನಾವೇ ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡಿ ಮತ್ತೆ ಡಾಕ್ಟ್ರಿಗೆ ಹೇಳ್ತೇವೆ, ಇಂಥ ರೋಗಾಣುವಿಂದ ಇದು ಬಂದಿದೆ, ಅದಕ್ಕೆ ತಕ್ಕಂತೆ ಮದ್ದು ಇದು ಅಂತ ನಾವು ಹೇಳುತ್ತೇವೆ. ಮತ್ತು
ದಟ್ ಇಸ್ ಎ ಟಾಕ್ಸಿನ್ ಮೀನ್ಸ್ ನಿಮಗೆ ಬಾರದ ಹಾಗೆ ಮಕ್ಕಳಿಗೆಲ್ಲ ಕೊಡ್ತಾರೆ ನೋಡಿ, ಟ್ಯೂಬರ್ಕ್ಯುಲೋಸಿಸ್ಗೆ ಟ್ರಿಪಲ್ ಆ್ಯಂಟಿಜನ್ ಎಲ್ಲ ಕೊಡ್ತಾರೆ, ಅದಕ್ಕೆ ಚಾರ್ಟೇ ಇದೆ ಅದು ಯಾವುದು ನಾವೇ ತಯಾರು ಮಾಡಿ ಕೊಟ್ಟ ಮದ್ದು ಅದನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ಸುರುವಿಗೆ ಕೊಟ್ಟರೆ ಮತ್ತೆ ಅದು ಬರುವುದಿಲ್ಲ, ಅದನ್ನು ಪ್ರಿವೆಂಟ್ ಮಾಡುತ್ತದೆ ಅಂತ ಹೇಳಿ ಅದನ್ನು ನಾವು ತಯಾರು ಮಾಡಿ ಕೊಡುತ್ತೇವೆ. ಎಸ್ ಸರ್. ಈಗ ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು ಇದೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಇದು ನಮ್ಮ ವಾತಾವರಣ ಅಥವಾ ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ? ಅಂದರೆ ವಾತಾವರಣ ಬದಲಾದ ಕೂಡ ನನಗೆ ಜ್ವರ ಬರ್ತಾ ಇದೆ, ಜ್ವರ ಬಂದಾಗೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಸೊ ನಿಜವಾಗ್ಲೂ ಕೂಡ ಇದು ಪರಿಣಾಮಕಾರಿನಾ ಅಂತ? ಇದು ಪರಿಣಾಮಕಾರಿ ಅಲ್ಲ, ನಾವೇ ಪರಿಣಾಮಕಾರಿ. ಯಾಕಂತ ಹೇಳಿದ್ರೆ ನಾವು ಸರಿಯಾಗಿ ಇರುವುದಿಲ್ಲ. ವಾತಾವರಣ ಬಂದ ಕೂಡ ನಮಗೆ ಬಂದಂಥ ಆಹಾರ ನಮಗೆ ಬೇಕಾದಲ್ಲಿ ಹೋಗುವುದು ಹಾಗಿರ್ತದೆ. ಯಾವುದು ಒಂದು ಪ್ರಾಣಿ ನನ್ನ ಇದರಲ್ಲಿ ಯಾವುದು ಒಂದು ಇನ್ನೊಂದು ಪ್ರಾಣಿಗೆ ಉಪದ್ರ ಕೊಡುವುದು ಇಲ್ಲ. ಹೆಚ್ಚು ಹೇಳಬೇಕಾದ್ರೆ ಮನುಷ್ಯ ಆದರೂ ಕೊಟ್ಟಾನು, ಪ್ರಾಣಿಗಳು ಇನ್ನೊಬ್ಬರಿಗೆ ಕೊಡುವುದಿಲ್ಲ. ಆದ್ದರಿಂದ ನೀವು ನಿಮ್ಮಷ್ಟಕ್ಕೆ ಇದ್ದರೆ, ಚಕ್ಕವಾಗಿ ಕ್ರಮದಲ್ಲಿ ಇದ್ದರೆ, ಮುಂಚಿನ ಕಾಲದ ಜನರನ್ನು ನೋಡಿ ಏನು ಕಾಯಿಲೆ ಈಗ ಎಂಥದ್ದು ಸಣ್ಣ ಮಗುವಿಂದ ಶುರು ಆಗ್ತದೆ, ಅದು ಹರಡಬರವರೆಗೆ ಸಹ ಅದು ಕಾಯಿಲೆಯೇ ಬರುವುದು. ಯಾಕೆ? ನಮ್ಮ ದಿನನಿತ್ಯದ ಚರಿತ್ರೆ ಸರಿಯಾಗಿ ನಡೆಯುವುದಿಲ್ಲ ಅದು, ಆದ್ದರಿಂದ ಮಿಸ್ಟೇಕ್ ಆಗೋದು. ನಾವು ಮುಂಚಿನ ಕಾಲದಲ್ಲಿ ಇದ್ದ ಹಾಗೆ ಮಾಡಿ ನೀವು ಎಲ್ಲ ಸರಿಯಾಗಿರ್ತದೆ ಅದು. ನಾವು ಮುಂಚಿನವರು ಸರಿ ಇಲ್ಲ, ನಾವು ಸರಿ ಇದ್ದೇವೆ, ಹೀಗೆ ಮಾಡುವುದು ಹಾಗೆ ಮಾಡುವುದು ಅಂತ ಹೊಸತು ಮಾಡ್ತೇವೆ. ಈಗ ಸೋ ಸ್ಮಾಲ್ ತಗೊಳ್ಳೋದು ಹೇಳಿದ್ರೆ ಅಕ್ಯೂಟ್ ಪಂಕ್ಚರ್ ಅಂತ. ಈಗ ಚಪ್ಪಲ್ ಬಂದಿದೆ, ಎಲ್ಲರೂ ತಗೊಳ್ಳೋರು ಅಕ್ಯೂಟ್ ಪಂಕ್ಚರ್. ಮುಂಚೆ ಎಂತ ಕಾಲಲ್ಲಿ ನಡ್ಕೊಂಡು ಅಶ್ವತ್ಥನ ಮರ ಅಲ್ಲಿ ಇಲ್ಲೆಲ್ಲ ತಿರುಗಿಕೊಂಡು ಬರ್ತದೆ. ಆವಾಗ ಇಟ್ ಈಸ್ ಅಕ್ಯೂಟ್ ಪಂಕ್ಚರ್, ಆಲ್ ದ ಬಾಡಿ ಇಸ್ ಸ್ಟಿಮ್ಯುಲೇಟೆಡ್ ಆದ ನಂತರ ಮತ್ತೆ ನಥಿಂಗ್ ಕ್ಯಾನ್ ಗೆಟ್ ಇನ್, ಬಿಕಾಸ್ ಬಾಡಿ ಇಸ್ ರೆಡಿ ಟು ಪ್ರಿವೆಂಟ್ ಎನಿಥಿಂಗ್. ಅದು ಈಗ ಇಲ್ಲ. ಈಗ ಅಲ್ಲಿ ಹೋಗಬೇಕಾದ್ರೆ ಒಟ್ಟು ರಿಕ್ಷಾ, ಇಲ್ಲಿ ಹೋಗ್ಬೇಕಾದ್ರೆ ಕಾರು, ಅಲ್ಲಿ ಹೋಗ್ಬೇಕಾದ್ರೆ ವಿಮಾನ. ಹಾಗಿರುವಾಗ ನಮ್ಮದ್ರಲ್ಲಿ ಏನಿರ್ತದೆ? ಏನೂ ಇರೋದಿಲ್ಲ. ಅಂದರೆ ದೇಹಕ್ಕೆ ದಂಡನೆಯನ್ನು ಕೊಟ್ಟು ಅದು ಸ್ಟ್ರಾಂಗ್ ಆಗೋದು. ಇವಾಗ ಬಾಡಿ ಬಿಲ್ಡಿಂಗ್ ಅಂತ ಹೋಗೋದಂತ ಟು ಸ್ಟಿಮ್ಯುಲೇಟ್ ಮಸಲ್ಸ್ ಎಲ್ಲ ಇದಾಗ್ತದೆ. ಹಾಗೆ ಅದಕ್ಕೆ ಹೋಗಿ ಅಂತ ಹೇಳೋದಲ್ಲ. ನಿಮ್ಮನ್ನು ದಿನನಿತ್ಯದ ಕಾರ್ಯದಲ್ಲಿ ನೀವು ಸರಿಯಾಗಿ ಕೆಲಸವನ್ನು ಮಾಡಿದರೆ, ನೀವೇ ಮಾಡಿದರೆ, ವಾಕಿಂಗು ತೆಗೆಯೋದು, ವೆಯ್ಟ್ ತೆಗೆಯೋದು ಅದೆಲ್ಲ ಮಾಡ್ತಾ ಇದ್ದರೆ, ದಟ್ ಈಸ್ ನಥಿಂಗ್. ಟಚ್ ವುಡ್, ಐ ಕ್ಯಾನ್ ಟೆಲ್ ಐ ಡಿಂಟ್ ಸಫರ್ ಫ್ರಮ್ ಎನಿ ಇಲ್ನೆಸ್ ಸೋ ಫಾರ್. ಐ ಆಮ್ ನಾಟ್ ಟೇಕನ್ ಮೆಡಿಸಿನ್ ಆಲ್ಸೋ. ಇದುವರೆಗೆ ನೀವೇ ಮೆಡಿಸಿನ್ಸನ್ನು ತಗೊಂಡಿಲ್ಲ ಅಂತ? ಯಾವ ರೋಗನೂ ಕೂಡ ಬಂದಿಲ್ಲ ಅಂತ? ಬರುವುದಿಲ್ಲ. ನಾವು ಸರಿಯಾಗಿ ಇದ್ದರೆ, ಕ್ರಮದಲ್ಲಿದ್ದರೆ ಎಂಥದ್ದು ಬರುವುದಿಲ್ಲ. ಆಹಾರ, ನಿದ್ದೆ ಇದೆರಡು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದು ಇರುವುದಿಲ್ಲ. ಬಾಯಿಗೆ ರುಚಿಯಾದದ್ದು ದೇಹಕ್ಕೆ ಹಿತ ಅಲ್ಲ. ಮುಂಚಿನ ಗಾದೆ ಉಂಟು. ಈಗಿನಲ್ಲಿ ಹೋಟ್ಲಾಗ್ಲಿ ಹೋಗ್ತಾರೆ, ತಿಂತಾರೆ, ಏನು ತಿಂತಾರೆ ಯಾರಿಗೆ ಗೊತ್ತಿಲ್ಲ. ನಿದ್ದೆ ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಅದೆಲ್ಲ ಇಂಪಾರ್ಟೆಂಟ್. ಜಸ್ಟ್ ಫಾಲೋ ದಿ ಅಜ್ಜ, ಫಿನಿಶ್, ಎವ್ರಿಥಿಂಗ್ ವಿಲ್ ಬಿ ಕಮಿಂಗ್ ಟ್ರೂ. ಎಸ್ ಸರ್. ಅಂದರೆ ಈಗ ನೀವು ಹೇಳಿದ್ರಿ ಆಹಾರ ಮತ್ತೆ ನಿದ್ದೆ ಅನ್ನುವಂಥದ್ದು ತುಂಬ ಮುಖ್ಯ ಅಂತ. ವೆರಿ ಮಚ್. ಸೊ ಹೇಗೆ ಇದು ತುಂಬ ಮುಖ್ಯ? ಯಾಕೆ ತುಂಬ ಮುಖ್ಯ? ಯಾಕೆ ಅಂತ ಹೇಳಿದರೆ, ನಿಮಗೆ ಆಹಾರ ತಗೊಳ್ಳೋದು ಶುದ್ಧವಾದ ಆಹಾರ ಇರಬೇಕು. ಅಲ್ಲಿ ನೀವು ಯಾವ್ಯಾವಾಗಲೂ ತಗೊಂಡ್ರು ಸಹ ಒಳಗೆ ಕ್ರಿಮಿ ಇರ್ತದೆ. ಆ ಕ್ರಿಮಿಗೂ ಆಹಾರ ಬೇಕಲ್ಲ. ಆವಾಗಷ್ಟೇ ಬಾಡಿ ಕೀಪ್ಸ್, ಸ್ಟಮಕ್ ಎಲ್ಲ ಒಳ್ಳೆ ಟ್ರಿಮ್ಮಲ್ಲಿ ಇರ್ತದೆ ಕರೆಕ್ಟಾಗಿ ತಗೊಂಡ್ರೆ. ಯಾವಾಗಲೇ ಎಂಥದ್ದು ತಗೊಂಡ್ರು ಮತ್ತು ನಾನು ಫರ್ದರ್ ಹೋಗೋದಿಲ್ಲ ಈಗಿನ ಲೇಟೆಸ್ಟ್ ಇದಕ್ಕೂ. ಅದೆಲ್ಲ ತಗೊಂಡು ಕೂಡಲೇ ಇಲ್ಲಿ ಇದ್ದದ್ದೆಲ್ಲ ಹೋಗ್ತದೆ, ಎಲ್ಲ ವಾಶ್ ಆಫ್ ಆದಂತ ಹೇಳ್ಬೋದು. ಬ್ಯಾಕ್ಟೀರಿಯಾಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ. ಲ್ಯಾಕ್ಟೋಬ್ಯಾಸಿಲಸ್ ಇಲ್ಲ ಅಂತ ಅದರ ಬಹುಶಃ ಎಲ್ಲ ಒಂದು ಕಡೆ ಬ್ಯಾಕ್ಟೀರಿಯಾ ಅಂತ ಹೇಳಿದ ಕೂಡಲೇ ಸ್ವಲ್ಪ ಹೆದರ್ತೀವಿ ನಾವು, ಅಥವಾ ಕ್ರಿಮಿ ಕೀಟಾಣು ಅಂತ ಹೇಳ್ತೀವಿ. ಸೊ ಈಗಾಗಲೇ ನೀವು ಹೇಳಿದ್ರಿ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಬಾಡಿಯಲ್ಲೂ ಕೂಡ ಬ್ಯಾಕ್ಟೀರಿಯಾ ಇದೆ. ಸೊ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ? ಯಾವ ರೀತಿ ಬ್ಯಾಕ್ಟೀರಿಯಾಗಳು ನಮ್ಮ ಜೀವನಕ್ಕೆ? ಲ್ಯಾಕ್ಟೋಬ್ಯಾಸಿಲಸ್ ನೀವು ಎಂಥದ್ದು ಮೊಸರಾಗಿ ಹೊಡಿತಾರಲ್ಲ, ಅದರಲ್ಲಿ ಇರೋದು ಲ್ಯಾಕ್ಟೋಬ್ಯಾಸಿಲಸ್. ಮೊಸರಲ್ಲಿ ಸಹ ಅದು ಯಾಕೆ ಊಟ ಮಾಡಬೇಕು, ಮೊಸರನ್ನ ಊಟ ಮಾಡಿ ಅಂತ. ಅದು ಇಲ್ಲಿ ಡೆಫಿಸಿಟ್ ಇದ್ದನ್ನು ತುಂಬಿಸಲಿಕ್ಕೆ ಊಟ ಮಾಡಿ ಅಂತಾರೆ ಮೊಸರನ್ನು. ಬೇರೆ ತಿನ್ನಿ ಅಂತ ಹೇಳೋದಿಲ್ಲ, ಕೋಳಿ ತಿನ್ನಿ ಅಂಥದ್ದೇನು ಹೇಳೋದಿಲ್ಲ. ಮೊಸರು ಅಂತಾರೆ. ಮೊಸರು ಬಿಕಾಸ್ ಆಫ್ ದಿ ಬ್ಯಾಸಿಲೈ. ಗುಡ್ ಪೀಪಲ್, ಬ್ಯಾಡ್ ಪೀಪಲ್. ಹಾಗೆ ಎರಡು ಅದರಲ್ಲಿ ಬ್ಯಾಕ್ಟೀರಿಯಲ್ಲಿ ಉಂಟು, ಗುಡ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್.
ಸೊ ಕೆಲವೊಂದು ಬ್ಯಾಕ್ಟೀರಿಯಾಗಳು ಜೀವನಕ್ಕೆ ಉಪಯುಕ್ತವಾದರೆ ಇನ್ನು ಕೆಲವು ಹಾನಿಕರ ಹಾನಿಕರ ಆದರೆ ಅದಾಗಿ ಮಾಡುವುದಿಲ್ಲ. ನೀವು ದುರ್ಬಲತೆ ಬಂದ ಕೂಡಲೇ ಅಪ್ಪರ್ ಹ್ಯಾಂಡ್. ಈಗ ನಿಮ್ಮಷ್ಟೇ ಗಟ್ಟಿ ಇದ್ದ ಜನ ಇದ್ದರೆ ನೀವು ಮಾತಾಡ್ತೀರಿ, ಇಲ್ಲ ನಿಮ್ಗಿಂತ ಚೂರು ವೀಕ್ ಇದ್ದರೆ ನಿಮ್ಮದು ಜೋರಾಗ್ತದೆ, ಅಷ್ಟೇ ಇರೋದು. ಲ್ಯಾಕ್ಟೋಬ್ಯಾಸಿಲಸ್ ಇರ್ತದೆ. ನಮ್ಮ ಬಾಡಿ ಹೆಚ್ಚಾದ ಕೂಡಲೇ ವೀಕ್ ಆಯಿತು, ವೀಕ್ ಆದ ಕೂಡಲೇ ಅವರು ಆ್ಯಕ್ಟಿವ್ ಆಗ್ತಾರೆ ಅಷ್ಟೇ. ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸುತ್ತಮುತ್ತದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಎಲ್ಲದೂ ಕೂಡ ಇದೆ ಸಾಮಾನ್ಯವಾಗಿ. ಸೊ ನಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಅನ್ನುವಂಥದ್ದು ಇದ್ರೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ, ಆಕ್ರಮಣ ಅನ್ನುವಂಥದ್ದು. ಹೌದು, ಆಕ್ರಮಣ ಆಗ್ತದೆ ಅಷ್ಟೇ. ಎಸ್ ಸರ್. ಅಂದ್ರೆ ಈಗಿನ ದಿನದಲ್ಲಿ ಈಗಾಗಲೇ ನೀವು ಒಂದು ಮಾತನ್ನ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಈ ರೀತಿ ಯಾವುದೇ ಔಷಧಿಗಳಿರಲಿಲ್ಲ, ಇಷ್ಟು ಆಧುನಿಕ ತಂತ್ರಜ್ಞಾನ ಅನ್ನುವಂಥದ್ದು ಕೂಡ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ರೋಗಗಳು ಹೆಚ್ಚಾಗ್ತಾ ಇದೆ ಅಂತ ನಮ್ಮ ಸಂಶೋಧನೆಗಳು ಹೆಚ್ಚಾಗ್ತಾ ಇದೆಯೋ ಅಥವಾ ಸಂಶೋಧನೆಗಳು ಹೆಚ್ಚಾಗ್ತಾ ಇದೆ ಅಂತ ರೋಗಗಳು ಹೆಚ್ಚಾಗ್ತಾ ಇದೆ? ಸಂಶೋಧನೆ ಅಂದರೆ ನಾವು ಓಲ್ಡ್ ಮೆಥಡ್ ಬಿಟ್ಟು ನ್ಯೂ ಮೆಥಡ್ ಅಂದರೆ ನಮ್ಮ ಕಂಫರ್ಟ್ ಮೆಥಡಿಗೆ ಹೋಗ್ತೇವೆ. ಅವರು 1-2 ಕಿಲೋಮೀಟರಲ್ಲಿ ಒಂದು ಮನೆ ಇದ್ದರೆ ವಾಕಿಂಗಲ್ಲಿ ಹೋಗಿ ಅಲ್ಲಿ ಮಾತಾಡಿ ಬರ್ತಾರೆ. ನಾವು ಆಟೋ ರಿಕ್ಷಾ ಹತ್ತೇ ಹೋಗಿ ಬರ್ತೇವೆ ಅಲ್ಲಿಗೆ. ನಾವು ಎಂಥದ್ದು ಬಾಡಿಯನ್ನು ದಣಿಸೋದೇ ಇಲ್ಲ. ಈಗ ಯಂಗ್ಸ್ಟರ್ಸ್ ನಾವು ಇದಕ್ಕಾಯ್ತು ಎಂಥದ್ದು ಜಿಮ್ಮಿಗೆ ಹೋಗಿದ್ದೇವೆ ಅಂದರೆ ಎಷ್ಟು ವರ್ಷ 2 ವರ್ಷ ಹೋಗ್ತಾರೆ, ಮತ್ತೆ ಉಂಟ ಇಲ್ಲ, ಅಲ್ಲಿಗೆ ಪುಸ್ತಕ ಆಯಿತು. ಆವಾಗ ಬಾಡಿಯದು ಕ್ಷೀಣ ಆಯಿತು. ಕ್ಷೀಣ ಆಗುವಾಗ ಬೇರೆ ರೋಗಗಳು ಯಾವಾಗಲೂ ಬರ್ಬೋದು. ರೆಸಿಸ್ಟೆನ್ಸ್ ಪವರ್ ಕಮ್ಸ್ ನಮ್ಮ ಬಾಡಿ ಸ್ಟ್ರಾಂಗ್ ಇದ್ದರೆ ಮಾತ್ರ. ಅದನ್ನು ನಾವು ಇಟ್ಟುಕೊಳ್ಳೋದರಲ್ಲಿ ಇದೆ ಸರ್. ಅಂದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳಿದರೆ ಅಂದರೆ ಯಾವುದೇ ರೋಗವನ್ನು ಹೋರಾಡುವಂಥ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ. ಬಹುಶಃ ಇದು ವಿಜ್ಞಾನದಲ್ಲೂ ಕೂಡ ಬರುತ್ತೆ, ನಾವು ಪಾಠವನ್ನು ಓದುವಂಥ ಸಂದರ್ಭದಲ್ಲೂ ಕೂಡ ಇತ್ತು. ಸೊ ಇದನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಯಾವುದೇ ರೋಗದಿಂದ ಕೂಡ ಮುಕ್ತವಾಗಬೇಕು ಅಂದರೆ ನಿಮ್ಮ ಬಾಡಿಯನ್ನು ಫಿಟ್ನೆಸ್ ಆಗಿ ಇಟ್ಟು ರೆಗ್ಯುಲರ್ ಆಫ್ ಎಕ್ಸಸೈಸ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಇಟ್ಟುಕೊಂಡ್ರೆ, ರೆಸ್ಟಿಂಗ್, ಇದು ಇಷ್ಟನ್ನು ನೀವು ಕರೆಕ್ಟಾಗಿ ಇಟ್ಟರೆ ನಥಿಂಗ್ ವಿಲ್ ಕಮ್ ಟು ಯು. ಅಂದರೆ ಈಗ ಫುಡ್ ಹ್ಯಾಬಿಟ್ಸ್ ಅನ್ನುವಂಥದ್ದಾಗಿರ್ಬೋದು, ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಏನಾದರೂ ಟಿಪ್ಸ್ ಅನ್ನು? ಮೇಂಟೈನ್ ಅಂದರೆ ವಾಟ್ ಯು ಲೈಕ್ ಓನ್ಲಿ, ಎಲ್ಲಿ ತಗೊಳ್ಬೇಕು ಅಲ್ಲೇ. ಬೆಸ್ಟ್ ಇಸ್ ದ ಹೌಸ್. ಔಟ್ಸೈಡ್ ಎಲ್ಲ ನೋಡಲಿಕ್ಕೆ ಒಳ್ಳೇದಾಗ್ತದೆ. ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತಾರೆ ಅವರು, ನೀವು ಎದ್ಕೊಂಡು ಹೋಗ್ತೀರಿ. ಅಲ್ಲಿ ಎಂತ ಮಾಡಿರ್ತಾನೆ, ಎಲ್ಲಿ ಫ್ರಿಜ್ಜಲ್ಲಿ ಇಟ್ಟದ್ದು ತೆಗೆದ ಕೂಡಲೇ ಶುರು ಆಯ್ತು ಬ್ಯಾಕ್ಟೀರಿಯಾ ಉಂಟು ಅದರಲ್ಲಿ. ಸೊ ಇಟ್ ಈಸ್ ಆಲ್ ದಿ ಫುಡ್ ಹ್ಯಾಬಿಟ್ ಇಸ್ ಫಸ್ಟ್ ಆಫ್ ಆಲ್. ಈಗ ಬರೋದು ನನ್ನ ಕಂಡ್ರೆ ಫುಡ್ ಹ್ಯಾಬಿಟಲ್ಲೇ. ಯಾಕಂದರೆ ಯಾವ ದೊಡ್ಡ 5 ಸ್ಟಾರ್ ಹೋಟೆಲ್ ನಿಮಗೇನು ವಸ್ತು ಮಾಡಿ ಕೊಡ್ತಾನೆ, ಫ್ರಿಜ್ಜಲ್ಲಿದ್ದ ತೆಗಿತಾನೆ, ಬಿಸಿ ಮಾಡ್ತಾನೆ, ಕೊಡ್ತಾನೆ ಅಲ್ಲಿ. ಹಾಗಾಗಿ ಅದು ಬ್ಯಾಕ್ಟೀರಿಯಾ ಗ್ರೋತು ಒಳ್ಳೆಯದಾಗ್ತದೆ ಅದು. ಹಾಗಾಗಿ ಯಾವಾಗಲೂ ನಮ್ಮ ಫುಡ್ ಹ್ಯಾಬಿಟನ್ನು ನಾವು ಆದಷ್ಟು ಮನೆಯಲ್ಲೇ ತಗೊಳ್ಳೋದಳು, ಇಲ್ಲದ್ರೆ ಗೊತ್ತಿದ್ದವರಲ್ಲಿ ಮನೆಯಲ್ಲಿ. ಅಂದ್ರೆ ಹೋಟೆಲ್ ಎಂಥದೇ ಹೇಳಿ ನೀವು ಯಾವುದನ್ನು ಇಡುವುದಾದರೂ ನಿಮ್ಮ ಲಾಭಕ್ಕೆ ಇಡ್ತೀರಿ, ನಷ್ಟಕ್ಕೆ ಅಲ್ಲ. ಆದ್ದರಿಂದ ಹೋಟೆಲ್ನವನು ಸಹ ಏನಾದ್ರು ಇದ್ದರೂ ಸಹ ತೆಗೆದು ಅವ ಫ್ರಿಜ್ಜಲ್ಲೇ ಇಡ್ತಾನೆ, ನೀವು ಬಂದ ಕೂಡಲೇ ತೆಗಿತಾನೆ, ಬಿಸಿ ಮಾಡಿ ಕೊಡ್ತಾನೆ. ಆ ಫುಡ್ಡಲ್ಲಿ ಒಳ್ಳೆದೇ ಇರ್ತದೆ. ಹಾಗಾಗಿ ಎಸ್ ಸರ್. ಈಗ ನೀವೊಂದು ಮಾತನ್ನ ಹೇಳಿದ್ರಿ, ನೀವು ರೋಗ ಮುಕ್ತರಾಗಿದ್ದೀರಿ, ಯಾವುದೇ ರೋಗಕ್ಕೂ ಕೂಡ ಒಳಗಾಗಿಲ್ಲ, ಯಾವುದೇ ಮೆಡಿಕೇಶನ್ಸ್ ಅನ್ನು ತೆಗೆದುಕೊಂಡಿಲ್ಲ. ಸೊ ಬಹುಶಃ ಎಷ್ಟೋ ಜನರಿಗೆ ಮೆಡಿಸನ್ ಅನ್ನ ಸಂಶೋಧನೆ ಮಾಡುವಂತಹ ಮೈಕ್ರೋಬಯಾಲಜಿಯಲ್ಲಿ ಪರಿಣಿತಿಯನ್ನು ಹೊಂದಿದ್ರು ಕೂಡ ನೀವು ಯಾವುದೇ ಮೆಡಿಕೇಶನ್ಸ್ ಅನ್ನು ತೆಗೆದುಕೊಂಡಿಲ್ಲ. ಸೊ ನಿಮ್ಮ ಈ ಜೀವನದ ಸೀಕ್ರೆಟ್ ಏನು ಸರ್? ನನ್ನ ಸೀಕ್ರೆಟ್ ಏನಿಲ್ಲ. ರೆಗ್ಯುಲಾರಿಟಿ ಇಸ್ ದರ್. ಫಸ್ಟ್ ಇಸ್ ದಿ ಮಾರ್ನಿಂಗ್ ಗೆಟಿಂಗ್ ಅಪ್, ದೆನ್ ಐ ಗೋ ಫಾರ್ ಎ ಪ್ಲೇ ಆರ್ ಸ್ವಿಮ್ ಸಮಥಿಂಗ್. ಅರ್ಲಿ ಮಾರ್ನಿಂಗ್ ಐ ಡೂ ಸಮಥಿಂಗ್ ಸ್ಮಾಲ್ ಎಕ್ಸಸೈಸ್, ದೆನ್ ಐ ಗೋ ಫಾರ್ ಎ ಪ್ಲೇ ಆರ್ ಶಟಲ್ ಆರ್ ಸ್ವಿಮ್ಮಿಂಗ್ ಅದು ಮಾಡುತ್ತೇನೆ ಫಸ್ಟ್. ಮತ್ತು ಬಂದ ನಂತರ ಏನು ಟಿಫಿನ್ನು ಅದು ಯೂಶ್ವಲಿ ಐ ಪ್ರಿಫರ್ ಬಾಯ್ಲಿಂಗ್, heat, idli, dosa, like that. One thing I want to tell here, anybody goes outside to eat, please don't take chutneys, sambar only. It prevents 50% disease. ಕೋಕೋನಟ್ ಇದರಲ್ಲಿ ಯಾವಾಗಲೂ ಬೆಳೀತವೆ, ಆರ್ಗ್ಯಾನಿಸಮ್ ಒಳ್ಳೆ ಬೆಳೀತವೆ. ಆದ್ದರಿಂದ ಯಾವಾಗಲೂ ಔಟ್ಸೈಡಲ್ಲಿ ಯು ಟೇಕ್ ಸಾಂಬಾರು, ಕುದ್ದಿರ್ತದೆ, ಯು ಆರ್ ಸೇಫ್. I take like that only, outside. That is important, I feel, because of the coconut organism, wonderful ಅದರಲ್ಲಿ. ಹಾಗೆ ಇಟ್ಟುಕೊಂಡು ಮತ್ತೆ ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಆಗ್ತದೆ ಬಾಡಿ. ಸೊ ಅಂದರೆ ದೇಹಕ್ಕೆ ದಂಡನೆ ಅನ್ನುವಂಥದ್ದನ್ನು ಜಾಸ್ತಿ ಕೊಡಬೇಕು, ಆಟ ಆಡಬೇಕು, ನಾವು ನಮ್ಮ ದೇಹವನ್ನು ಬೇರೆ ಬೇರೆ ಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಬೇಕು, ಆವಾಗ ಎಲ್ಲ ಸರಿ ಆಗ್ತದೆ. ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಅಲ್ಲಿ ಸಿಗುತ್ತೆ ನಮಗೆ ಅಂತ. ಚಿಂತೆಯೇ ಚಿತೆಗೆ ಕಾರಣ.
ಆದುದರಿಂದ ಹೆಚ್ಚಿನವರಿಗೆ ಶುಗರ್ ಬರೋದು, ಇನ್ನೊಂದು ಬರೋದು, ತಲೆ ಬಿ ಪಿ ಆಗೋದು ಎಲ್ಲ ತಲೆ. ನನ್ನೆದರಲ್ಲಿ ನೀವು ವರಿ ಮಾಡ್ತೀರಿ, ಇದು ಎರಡು ಕಟ್ಟಿಟ್ಟದ್ದು. ದೇವ್ರನ್ನ ನಂಬ್ತೀರಾ? ನಂಬ್ತಾರಪ್ಪ ದೇವ್ರನ್ನಂತ. ಆಗ ನೀವು ಯಾಕೆ ವರಿ ಮಾಡ್ತೀರಿ? ಹೇಳೋದು ಬಿಟ್ಟೋದು ಬಿಡಿ ಅಷ್ಟೇ. ವೈ ಶುಡ್ ಯು ವರಿ? ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದಿಲ್ಲ, ನಾಗೆ ಎಲ್ಲ ಮಾಡೋದು. ಎಲ್ಲೋದೆ? ಅಲ್ಲ ಅಂಗಡಿಗೆ ಹೋಗಿ ಅದೊಂದು ಕೆಲಸ ಇತ್ತು ಮಾರ್ರೆ, ಅದು ಮಾಡಿ ಬಂದೆ. ಆಯಿತಾ? ಮತ್ತೆ ಆಯಿತು. ಮರುದಿವಸ ಇನ್ನೊಂದು ಅಂಗಡಿಗೆ ಹೋಗಿದ್ದು. ಒಂದು ಕೂಡಲಿ ಕೇಳಿರಿ ಏನಾಯ್ತು? ಅದು ಆಗಲಿಲ್ಲ ಮಾರ್ರೆ, ದೇವರು ಅಲ್ಲ. ಆಗದಿದ್ದರೆ ದೇವರು, ಆದರೆ ಇವ ಅದನ್ನು ಬಿಡಬೇಕು ಯಾವಾಗಲೂ. ಕಾರ್ಯವನ್ನು ಎಲ್ಲೂ ಮಾಡ್ತಾ ಹೋಗಿ ಫಲವನ್ನು ಅಪೇಕ್ಷಿಸಬಾರ್ದು, ಬರ್ತದೆ. ಸೊ ಎಲ್ಲೋ ಒಂದು ಕಡೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಭಕ್ತಿ ಭಾವ ಆಗಿರ್ಬೋದು, ಈ ರೀತಿ ಆಧ್ಯಾತ್ಮಿಕ ನಂಬಿಕೆಗಳು ಬೇಕಾಗುತ್ತೆ ಅಂತ ನನಗೆ ಉಂಟು. ಐ ಬಿಲೀವ್ ಇನ್ ದ್ಯಾಟ್ ಆ್ಯಂಡ್ ಐ ಡೂ ದ್ಯಾಟ್. ಯಾಕೆ ಯು ಶುಡ್ ವರಿಯರ್? ಯಾವ ಡಿಸೀಸಿಗೂ ಆಗೋದಿಲ್ಲ. ನೀವು ಯಾವ ಡಾಕ್ಟರ್ ಪೇಷಂಟನಿಗೆ ಹೋಗಿ ನೋಡಿ, ಶುಗರ್ ಇದ್ದವಾಗಲಿ ಬಿ ಪಿ ಇದ್ದವ, ಅವ ಮಾತ್ರೆ ತಗೊಳ್ತಾ ಇದ್ದಾನೆ. ದೊಡ್ಡ ದೊಡ್ಡ ಡಾಕ್ಟರ್, ನಿಮ್ದು ಯಾವ ಡಾಕ್ಟರ್ ಇದ್ದಾರೆ ಹೇಳಿ? ನಿಮ್ಮ ಡಾಕ್ಟರ್ ಯಾರು ದೊಡ್ಡದು? ನಮಗೆ ಯಾವ ರೋಗಕ್ಕೆ ಸೀಮಿತವಾಗಿರೋ ಅಲ್ಲ, ಬೇರೆಯವರಿಗೆ ಕೊಡುವ ಡಾಕ್ಟರ್. ಅದರಲ್ಲಿ ಅದೇದು ಗುಣವಾಗುವುದಿಲ್ಲ. ತಲೆಯಲ್ಲಿ ಇದ್ದದ್ದನ್ನು ಬಿಡಬೇಕು, ಆವಾಗ ಎಲ್ಲ ಸರಿ ಆಗ್ತದೆ. ನೆಮ್ಮದಿದ್ರೆ ಎಲ್ಲ ರೋಗಕ್ಕೂ ಕೂಡ ಪರಿಹಾರ. ನೆಮ್ಮದಿ ಮುಖ್ಯ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ. ಸಿ, ನಿಮ್ಮ ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳೋದು ಎಂತ, ಇದು ಇಲ್ಲಿ ಒಂದು ಚಕ್ರ, ಇಲ್ಲಿ ಚಕ್ರ, ಇಲ್ಲಿ ಚಕ್ರ ಅಲ್ವಾ? ಚಕ್ರಗಳು ಸ್ಟಾರ್ಟ್ ಆಗೋದು ಇಲ್ಲಿ. ನಮ್ಮದ್ರಲ್ಲಿ ಸ್ಟಾರ್ಟ್ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡ್ ಸ್ಟಾರ್ಟ್ಸ್ ಹಿಯರ್ ಓನ್ಲಿ, ಮೇಲೆ. ಅದ್ರ ನಂತರ ಎಲ್ಲ ಗ್ಲ್ಯಾಂಡ್. ಸೊ ಇದು ಸ್ಟಾರ್ಟ್ಸ್. ಸೊ ವೆನ್ ಯು ಥಿಂಕ್ ಆಫ್ ಪಾಸಿಟಿವ್ನೆಸ್, ಪಾಸಿಟಿವ್ ಎನರ್ಜಿ ಕಮ್ಸ್. ನೀವು ಡೌಟ್ಫುಲ್ ಎನರ್ಜಿ, ಡೌಟ್ಫುಲ್. ಕೆಮ್ಮ ಉಂಟು 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 ಅಂದರೆ ಉಂಟು ಅಷ್ಟೇ. ದರ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಥಿಂಕಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಎನಿಬಡಿ, ಫಾರ್ ಎನಿ ವರ್ಕ್. ವೆನ್ ಯು ಆರ್ ಅಪ್ರೋಚಿಂಗ್, ಗೋ ಪಾಸಿಟಿವ್ನೆಸ್. ಇಟ್ ವಿಲ್ ಗಿವ್ ಪ್ಲೆಂಟಿ ಆಫ್ ಪಾಸಿಟಿವ್ನೆಸ್. ಇವರು ಹೋಗುವಾಗಲೇ ಅರ್ಧ ಆ ಪುಂಡ ಇಜ್ಜೆ ಅಂತ ಹೋಗೋದು, ಅದು ಆಗೋದಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗೋದು ತಲೆ ಎತ್ತಿ ಹೋಗುವಂತ. ದೊಡ್ಡ ಜನ ಆಗಿರ್ಬೋದು, ತಲೆ ಎತ್ತಿ ನೋಡು. ಮರ್ಯಾದೆ ಕೊಡೋದು ಬಾಯಲ್ಲಿ, ಮಾತಾಡುವಾಗ ಮರ್ಯಾದೆಯನ್ನು ಕೊಟ್ಟರು ಸಾಕು. ನೀನು ತಲೆ ಕೆಳಗೆ ಹಾಕಿದೆ, ನೀನು ಮತ್ತೆ ಲೈಫ್ ಲಾಂಗ್ ಡೌನ್. ಹಾಗೆ ಅಂದ್ರೆ ನಮ್ಮ ಮನಸ್ಥಿತಿಗಳು ಎಲ್ಲವೂ ಕೂಡ ಪಾಸಿಟಿವ್ ಆಗಿರಬೇಕು, ಎಲ್ಲ ಪಾಸಿಟಿವ್ ಆಗಿರ್ಬೇಕು, ಏನೂ ಬರುವುದಿಲ್ಲ. ಈಗ ಇವರಿಗೆ ಇನ್ನು ನಾಳೆಯಿಂದ ಹಾಗೆ ಆಗ್ತದೆ. ನಾಳೆಯಿಂದ ಇವತ್ತಿನ ಆಯ್ತು, ನಿದ್ದೆ ಮಾಡಬೇಡಿ. ಅಂದ್ರೆ ಸರ್, ಎಲ್ಲೋ ಒಂದು ಕಡೆ ವೈದ್ಯಕೀಯ ಲೋಕದಲ್ಲಿ ನಾವು ಸಾಕಷ್ಟು ರೀತಿಯ ಕೆಲವೊಂದು ಭ್ರಮೆಗಳನ್ನ ಕೂಡ ಇಟ್ಕೊಂಡಿರ್ತೀವಿ ಅಂತ ಹೇಳ್ಬೋದು. ಆದರೆ ನೀವು ಹೇಳೋ ಪ್ರಕಾರ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಅನ್ನುವಂಥದ್ದು ಪ್ರಮುಖವಾಗಿದೆ. ಆ ಮನಸ್ಸನ್ನ ಯಾವ ರೀತಿ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ತೇವೆ, ಯಾವುದನ್ನು ಬೇಕಾದ್ರೂ ನಾವು ಹೋರಾಡ್ಬೋದು ಜೀವನದಲ್ಲಿ. ಅದು ರೋಗ ಆಗಿರಲಿ, ಸಮಸ್ಯೆ ಆಗಿರಲಿ, ಎಲ್ಲವೂ ಕೂಡ ಆಗಿರ್ಬೋದು. ತುಂಬಾ ಖುಷಿ ಆಯ್ತು ಸರಿ. 100% ಎಲ್ಲರಿಗೂ ಹೇಳಿ, ಇಂಪಾರ್ಟೆಂಟ್ ಥಿಂಕಿಂಗ್ ಆಫ್ ಪಾಸಿಟಿವ್ನೆಸ್. ಐ ಕ್ಯಾನ್ ಯಾರಾದ್ರೂ ನಾನು ಈಗ ತಗೊಂಡು ಹೋಗುವಾಗ ಯಾರಾದ್ರು ಬಂದರೆ ಬೇಡ, ನನ್ಗಾಗ್ತದೆ. ಆಗುರು ನಾವು ಮಾಡಿದರೆ ಅದು ಅಲ್ಲೇ ನಿಲ್ತದೆ ಎಲ್ಲ. ಇಲ್ಲ ಈಗೊಳ್ಳಿ ತಗೊಳ್ಳಿ, ಅದು ಮಾಡಿ ಇದು ಮಾಡಿ, ಕ್ಯಾಬೇಜ್. ಎಸ್ ಸರ್, ತುಂಬ ಉತ್ತಮವಾದ ಒಂದು ಅಭಿಪ್ರಾಯವನ್ನ ಹೇಳಿದ್ರಿ. ಬಹಳ ಮುಖ್ಯ ಇದು ಈಗಿನ ಒಂದು ಯುವ ಜನಾಂಗಕ್ಕೆ, ಪೀಳಿಗೆ. ಯಾಕಂದ್ರೆ ವರ್ಕ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಆ ಒಂದು ಪ್ರೆಷರಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ. ನಾಳೆ ಏನು ಮಾಡೋದು ಅನ್ನೋದ್ರ ಕುರಿತಾಗಿ ನಾವು ಚಿಂತೆಯನ್ನ ಮಾಡ್ತೇವೆ. ಸೊ ಉತ್ತಮವಾದ ಮಾತನ್ನ ಹೇಳಿದ್ರಿ. ನೋಡಿ, ವರಿ ಮಾಡ್ತೀರಿ, ನಿನ್ನೆ ಅಯ್ಯೋ ಮರದ ಬಿಟ್ಟು ಹೋದದ್ದು, ಅದು ಹಾಗಾಯ್ತು ಹೀಗಾಯ್ತು, ನಿನ್ನೆ ಅದೇನು ರಿಪೇರಿ ಮಾಡ್ತೀರಾ? ಇಲ್ಲ. ನಾಳೆದು ಆಲೋಚನೆ ಮಾಡ್ತಾ ಇರ್ತೀನಿ, ಅದೇ ನಾಳೆ ನೀವು ಬದುಕಿದ್ದೀರಿ ಅಂತ ಏನಂತ ಗ್ಯಾರಂಟಿ ಇಲ್ಲ. ಇವತ್ತಿದ್ದೇನು ಮಾಡಿ ಖುಷಿಯಿಂದ ಮಾಡಬೇಕು, ಪಾಸಿಟಿವ್ ಆಗಿ ಅಷ್ಟೇ. ಅಲ್ಲಿಗೆ ಮಾತನಾಡೋದಕ್ಕೆ ಬಾಕಿ ಇದೆ. ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳುವ. ಎಸ್, ಇವತ್ತಿನ ನಮ್ಮ ಅತಿಥಿ ತುಂಬಾ ಭಿನ್ನವಾಗಿರುವಂಥ ಅತಿಥಿ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆಲ್ಲ ವೈದ್ಯರು ಮೆಡಿಕೇಶನ್ಸ್ ಅನ್ನ ಕೊಟ್ಟರೆ, ಪ್ರಮುಖವಾಗಿ ನಮ್ಮ ಮನಸ್ಸು ಅನ್ನುವಂಥದ್ದು ಮುಖ್ಯ. ಇದು ಪಾಸಿಟಿವ್ ಆಗಿದ್ರೆ ಜೀವನದಲ್ಲಿ ಏನಾದರೂ ಬೇಕಾದ್ರೂ ನೀವು ಸಾಧಿಸಬಹುದು, ಯಾವ ರೋಗ ರುಜಿನಗಳಿಂದಲೂ ಕೂಡ ಮುಕ್ತರಾಗಬಹುದು ಅನ್ನುವಂಥ ಒಂದು ಅಮೂಲ್ಯವಾದ ಮಾತನ್ನ ಹೇಳಿದ್ದಾರೆ. ಇನ್ನೂ ಕೂಡ ಇವರ ಕಡೆಯಿಂದ ಸಾಕಷ್ಟು ಅಭಿಪ್ರಾಯಗಳನ್ನ, ಮಾಹಿತಿಗಳನ್ನ ತೆಗೆದುಕೊಳ್ಳೋದಕ್ಕೆ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ.
ಎಸ್, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಅತಿಥಿಗಳು ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಆಧುನಿಕ ಕಾಲದಲ್ಲೂ ಕೂಡ ನಮ್ಮ ಮನಸ್ಥಿತಿ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ. ಈಗಾಗಲೇ ನಾವು ಮೈಕ್ರೋಬಯಾಲಜಿ ಕುರಿತಾಗಿ ಮಾತನಾಡ್ತಾ ಇದ್ವಿ. ರೋಗಾಣುಗಳಾಗಿರ್ಬೋದು ಅಥವಾ ಕ್ರಿಮಿಕೀಟಗಳು ಯಾವ ರೀತಿ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಕುರಿತಾಗಿ ಮಾತನಾಡ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಕೆಲವೊಂದು ಕ್ರಿಯೆಗಳ ಒಂದು ಪ್ರಭಾವದಿಂದಾಗಿ ಇಂಥ ರೋಗಗಳಿಗೆ ನಾವು ತುತ್ತಾಗ್ತೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ. ಎಲ್ಲೋ ಒಂದು ಕಡೆ ರೋಗಗಳು ಜಾಸ್ತಿ ಆಗ್ತಾ ಇದೆ, ಸಂಶೋಧನೆಗಳು ಕೂಡ ನಡೀತಾ ಇದೆ, ಇದಕ್ಕೆ ಪರಿಹಾರ ಕೂಡ ಸಿಗ್ತಾ ಇದೆ. ಆದರೆ ಮೂಲ ಸಮಸ್ಯೆ ಅನ್ನುವಂಥದ್ದು ಬಗೆಹರಿತಾ ಇಲ್ಲ. ಎಲ್ಲೋ ಒಂದು ಈ ಮೂಲ ಸಮಸ್ಯೆಗೆ ಕಾರಣಕರ್ತರು ಯಾರು ಅನ್ನೋದ್ರ ಕುರಿತಾಗಿ ನಮಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಹಾಗಾದ್ರೆ ದಿನನಿತ್ಯ ಈ ರೋಗಗಳು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಈ ಕುರಿತಾಗಿ ಕೂಡ ನಾವು ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಲ್ಲೋ ಒಂದು ಕಡೆ ಹೇಳಿದ್ರಿ, ಈಗಿನ ಒಂದು ಸ್ಟ್ರೆಸ್ಫುಲ್ ಲೈಫ್ ಅನ್ನುವಂಥದ್ದು ಏನಿದೆ, ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ತುಂಬ ಮುಖ್ಯ. ಆದರೆ ತುಂಬ ಜನರನ್ನ ನಾವು ನೋಡ್ತೇವೆ, ತುಂಬ ವಿದ್ಯಾವಂತರಾಗಿರ್ತಾರೆ, ಉನ್ನತವಾದ ಕೆಲಸದಲ್ಲಿ ಇರ್ತಾರೆ. ಆದರೆ ಅವರಲ್ಲಿರುವಂಥ ಕೆಲವೊಂದು ನ್ಯೂನ್ಯತೆ ಏನಪ್ಪ ಅಂದರೆ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ, BP ಹೆಚ್ಚಾಗ್ತಾ ಇದೆ, ಈ ರೀತಿಯ ಕೆಲವು ಕಾರಣಗಳನ್ನು ಕೊಡ್ತಾರೆ. ಇದಕ್ಕೆ ಏನು ಕಾರಣ? ಅಲ್ಲ, ನೀವು ನನಗೊಂದು ಏನು ಹೇಳಿದ್ರು ವಿದ್ಯಾವಂತ, ಎಜುಕೇಟೆಡ್ ವಿದ್ಯಾವಂತ. ವಾಟ್ ಯು ಮೀನ್ ಬೈ ವಿದ್ಯಾವಂತ? ಅಂದರೆ ಎಲ್ಲ ಒಂದು ಏನು ಉನ್ನತವಾದ ಪರಿಣಿತಿಯನ್ನು ಪಡೆದಿರ್ತಾರೆ, ಅಥವಾ ಉನ್ನತವಾದ ಪರಿಣಿತಿಯನ್ನು ಪಡೆದಿರ್ತಾರೆ, ಒಂದು ಡಿಗ್ರಿಯನ್ನು ಪಡೆದಿರ್ತಾರೆ. ಅವ ವಿದ್ಯಾವಂತ ಅಲ್ಲ, ಡಿಗ್ರಿ ಹೋಲ್ಡರ್. ವಿದ್ಯಾವಂತ ಅಂತ ಹೇಳಿದರೆ ಈ ಸಕಲ ವಿಚಾರ ಗೊತ್ತಿರಬೇಕು, ಲೋಕದ ಎಲ್ಲ ವಿಚಾರ ಸ್ವಲ್ಪ 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 ಎಲ್ಲ ಗೊತ್ತಿದ್ದರೆ ಅವ ಗೊತ್ತುಂಟು ವಿಚಾರ. ಇಲ್ಲಾದರೂ MD ಮಾಡಿದೆ, ಇನ್ನೊಂದು ಮಾಡಿದೆ, ಡಿಗ್ರಿ ಆಯ್ತು ಅವರಿಗೆ, ಅಷ್ಟೇ ಬೇರೆ ಅವನಿಗೆ ಎಜುಕೇಷನ್. ನನ್ನ ಇದರಲ್ಲಿ ಎಜುಕೇಟ್ ಅಂತ ಹೇಳಿದ್ರೆ ಯು ನೋ ಎವ್ರಿಥಿಂಗ್ ಅಬೌಟ್ ಇಟ್ ಸಮಥಿಂಗ್. ಎಲ್ಲ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಗೊತ್ತಿ ಇರಬೇಕು, ಆವಾಗ ಯು ಆರ್ ಎಜುಕೇಟೆಡ್ ಪರ್ಸನ್ ಅಂತ. ಕೇವಲ ಅವರ ಡಿಗ್ರಿಗಳು ಮಾತ್ರ ಅಲ್ಲ, ಅವರ ಒಂದು ಕ್ಷೇತ್ರದ ಅದು ಮಾತ್ರ ಅಲ್ಲ, ಎಲ್ಲದರ ಕುರಿತು ಕೂಡ ಸಕಲವಾದ ಜ್ಞಾನ ಬೇಕು. ಆವಾಗ ಅಷ್ಟೇ ಐ ಫೀಲ್ ಎಜುಕೇಟೆಡ್. ಇಲ್ಲ, ಯು ಆರ್ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್ ಓನ್ಲಿ. ಇವರು PhD ಮಾಡಿದ್ರೆ ಅದು ಒಂದು ಡೈರೆಕ್ಷನ್ ಹೋಯ್ತು, ಈಚೆದು ಹೋಯ್ತಲ್ಲ ಕಡೆ ಬೇರೆ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಈಗಾಗಲೇ ಹೇಳಿದ ಹಾಗೆ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ, BP ಅನ್ನುವಂಥ ಒಂದು ವಿಚಾರ ಏನಿದೆ, ಸಮಸ್ಯೆಗೆ ತುಂಬ ಜನ ಒಳಗಾಗ್ತಾ ಇದ್ದಾರೆ. ಸೊ ಏನು ಇದಕ್ಕೆ ಕಾರಣ ಆಗಿರ್ಬೋದು? ಟೆನ್ಷನ್ ಆ್ಯಂಡ್ ಶುಗರ್ ಪ್ರಮುಖವಾಗಿ ಕಾಡ್ತಾ ಇರುವಂಥ ಒಂದು ಇದು ಎರಡು ಯೂಶ್ವಲಿ ಬರುವುದು. ಯಾಕೆ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಇಸ್ ಕಂಫರ್ಟ್. ದುಡ್ಡು ಮಾಡೋದು ಹೇಗೆ, ಆಚೆ ಈಚೆ ಹೋಗುವಾಗ ವೆಹಿಕಲ್ಲೇ ಬೇಕು, ನಡಿಬೇಕಂತಿಲ್ಲ, ಏನಿಲ್ಲ. ನಿಮಗೆ ದುಡ್ಡು ಆಯ್ತು ಈಗ ನಿಮ್ಮ ಹತ್ರ. ಈಗ ಇಲ್ಲಿ ಬಂದು ಸುಮಾರು ಸಮಯ ಆಯಿತು, ನೀವು ಇಲ್ಲಿ ವರ್ಕ್ ಮಾಡ್ತಿದ್ದೀರಿ, 1 ಲಕ್ಷ ರೂಪಾಯಿ ಆಯಿತು. ಈಗ ನೀವು ಆರ್ ಥಿಂಕಿಂಗ್ ಆಫ್ ಒಂದೇ ಆಯ್ತಲ್ಲ, ಇನ್ನೊಂದು 2 ಲಕ್ಷ ಮಾಡಬೇಕಂತ. ಎಲ್ಲಿ ಹೋಯ್ತು, ಎಲ್ಲಿಗೆ ಹೋಯ್ತಾ? ಟೆನ್ಷನ್ ಆಯಿತಾ? ಟೆನ್ಷನ್, ಚಿಂತೆಯೇ ಚಿತೆಗೆ ಕಾರಣ. ನೀವು ಟೆನ್ಷನ್ ಮಾಡಿದ್ರಿ, BP ಆ್ಯಂಡ್ ಶುಗರ್ ಇಸ್ ಟುಗೆದರ್. ನಿಮ್ಮ ಹತ್ರ ನಾನು ಕೇಳು, ದೇವರು ನಂಬ್ತೀರಾ? ನಂಬ್ತೇನೆ ಅಂತೀರಿ. ದೆನ್ ವೈ ಯು ವರಿ? ನಿಮ್ಮ ಕೆಲಸವನ್ನು ಮಾಡಿ ಬಿಟ್ಟುಬಿಡಿ. ನಿಮಗೆ ಹೇಗೆ ಕಾಣ್ತದೆ ಅದನ್ನು ಮಾಡೋದು ಬಿಡೋದು, ಕೊಡೋದು ಅವ ಅಲ್ವಾ? ದೆನ್ ವೈ ಶುಡ್ ಯು ವರಿ? ಏನಾದರೂ ಕೆಲಸ ಮಾಡಿದ್ರಿ, ಆವಾಗ ಕೆಲಸ ಆಯ್ತಾ, ಮತ್ತೆ ನಾ ಮಾಡಿ ಬಂದೆ ಅಂತೀರಿ. ಕೆಲಸ ಆಗಲಿಲ್ಲ, ದೇವ್ರ ಮೇಲೆ ಹಾಕಿದ್ರಿ. ಹಾಗಾಗಿ ಯಾವಾಗಲೂ ಟೆನ್ಷನ್ ಇಟ್ಕೊಳ್ಳೋದು ಬೇಡ. ನಾನು ಅದಕ್ಕೆ ಫಸ್ಟ್ಗೆ ಏನಾದರೂ ಕೇಳಿದರೆ, ಆರ್ ಯು ಬಿಲೀವರ್ ಆಫ್ ಗಾಡ್ ಆರ್ ನಾಟ್ ಅಂತ. If you are a believer of God, you must not have any worries. Do. ನಾನು ಮಾಡಿ ತಪ್ಪಾಯ್ತಾ? ಪ್ರಾಯದಲ್ಲಿ ದೊಡ್ಡವ, ನೋ ಹೆಸಿಟೇಷನ್, ಟೆಲ್ ಸ್ಟ್ರೇಟ್ ಅವೇ ಸೇ. ನೀವು ನಾವು ದೊಡ್ಡ, ಐ ಥಿಂಕ್ ಒಂದು ಲಿಟಲ್ ಪಾಲಿಶ್ಡ್ ವೇ, ಐ ಥಿಂಕ್ ಸರ್ ಇಟ್ ಈಸ್ ನಾಟ್ ದ್ಯಾಟ್ ವೇ, ದಿಸ್ ವೇ ಅಂತ ಹೇಳಬೇಕು. ವೈ ಶುಡ್ ಯು ವರಿ? ನಿನಗೆ ಹಾಗೆ ಮತ್ತೆ ಹೋಗುವಾಗ ವರಿಸಿಲ್ಲಲ್ಲ. ಇಲ್ಲದೆ ಎಂತ ಸರ್ ಹಾಗೆ ಹೇಳಿದರು, ಹೀಗೆ ಹೇಳಿದರು, ನಿನಗೆ ಅಲ್ಲಿ ವರಿ ಶುರುವಾಯ್ತು. ನಾವು ಮಾತಾಡಿದ್ದು ನಿನಗೆ ವರಿ ಹೋಗುವಾಗ ಹೀಗೆ ಯಾಕೆ ಮಾತಾಡಿದ್ರು, ಹಾಗೆ ಯಾಕೆ ಅಂತ. ಅದ್ರ ಬದಲು ಅಲ್ಲೇ ನೀನು ಹೇಳಿಬಿಟ್ರೆ ರಗಳೆ ಉಂಟು. ಅಂದರೆ ಮನಸ್ಸಲ್ಲಿ ಯಾವ್ದು ಕೂಡ ಇಟ್ಕೋಬಾರ್ದು ಅಂತ.
ಮನಸ್ಸನ್ನು ಹಲಸೋದಕ್ಕೆ ಬಿಡಬಾರ್ದು, ಮನಸ್ಸಲ್ಲಿ ಏನಿದೆ ಅದನ್ನು ಪ್ಯೂರಿಫೈ ಮಾಡಿ ನಾವು ಹೊರಗಡೆ ಜಗತ್ತಿಗೆ ಕೊಡಬೇಕು ಅಂತ. ಅಷ್ಟೇ, ಅದಿದ್ರೆ ಏನಿಲ್ಲ ಸುಖ. ಅಲ್ಲ ಸರ್, ಎಲ್ಲೋ ಒಂದು ಕಡೆ ತುಂಬ ಇದು ಕಷ್ಟಕರವಾಗಿರುವಂಥ ವಿಚಾರ ಅಂತ ಅನ್ಸಲ್ವ? ಅಂದರೆ ಟೆನ್ಷನ್ ಬರದಿರೋ ಥರ ನಾವು ನೋಡ್ಕೊಳ್ಳುವಂಥದ್ದು ಅಥವಾ ಫ್ರಸ್ಟ್ರೇಷನ್ ಆಗದೆ ಇರುವಂಥ ಥರ ನಾವು ನೋಡ್ಕೊಳ್ಳುವಂಥದ್ದು, ಸೊ ಕಷ್ಟಕರ ಅಂತ ಅನ್ಸೋದಿಲ್ಲ? ಕಷ್ಟಕರ ಏನಿಲ್ಲ. ಡೋಂಟ್ ಟಾಕ್ ಅಬೌಟ್ ಅದರ್ಸ್ ಇನ್ ಇಸ್ ಬ್ಯಾಕ್. ನಿಮ್ಮ ವಿಚಾರ ನೀವಿಲ್ಲದಾಗ ನಾನು ಅವನ ಹತ್ರ ಮಾತಾಡೋದು ನ್ಯಾಯ ಅಲ್ಲ. ನಿಮ್ಮ ಫ್ರೆಂಡ ಇಲ್ಲೇ ಎಂಥದ್ದು ಮಾತಾಡೋದು ನೀವು, ಅದು ಸರಿಯಿಲ್ಲ. ನಾನು ಅನಿಸ್ತೇನೆ ಹೀಗಾಗಬೇಕು, ಮಾಡು ಅಂತ ಹೇಳೋದಿಲ್ಲ, ಹೀಗಾಗಬೇಕು ಹೇಳಿಬಿಡೋದು ಬೆಸ್ಟ್. ಮತ್ತು ಹೋಗಿ ಬೇರೆಯವ್ರ ಹತ್ರ ಅವ ಹೀಗೆ ಹೇಳ್ದೆ ಹಾಗೆ ಹೇಳ್ದೆ ಅದನ್ನೆಲ್ಲ ಬಿಡಬೇಕು. ಅಲ್ಲಿ ಅವನ ದೋಸ್ತಿ ಆದರೆ ಅವನಿಗೆ ಅಲ್ಲೇ ಹೇಳಿ ನಾವು ಬಂದು ಸುಮ್ಮನೆ ಇರಬೇಕು. ಅದು ನಮ್ಮದಲ್ಲಿ ಹೇಗಾದರೆ ಹಿಂದಿನಿಂದ ಅವನ ವಿಚಾರ ಇವನ ಕಡೆಗತ್ತಲ್ಲಿ ತುಂಬ ಬೇರೆಯವರ ವಿಚಾರವೇ, ಬೇಡದ ವಿಚಾರ ಬೇರೆಯವ್ರದ್ದು. ನಮ್ಮ ಒಳ್ಳೆದಿರುವುದಿಲ್ಲ, ಅವರ ವಿಚಾರ ನಮ್ಮ ತೆಗೆಗೆ ನಾವು ತಗೊಳ್ತೇವೆ, ಒಳ್ಳೆದನ್ನು ತಗೊಳ್ಳೋದಿಲ್ಲ, ಕೆಟ್ಟದನ್ನೇ ಮಾತಾಡೋದು. ಅದು ಆಗಿರುವಾಗ ನಮಗೆ ತನ್ನಷ್ಟಕ್ಕೆ BP ಬರ್ತದೆ, ಶುಗರ್ ಬರ್ತದೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳ್ತಾರೆ. ವಾ ಅಂತ ಹೇಳಿ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಅದು ಕರೆಕ್ಟ್, ಹಾಗೆ ಆಗ್ತದೆ ಅದು. ಆದ್ದರಿಂದ ಆಲ್ವೇಸ್ ಬಿ ಫ್ರ್ಯಾಂಕ್, ಸಿಂಪಲ್. ತಮಿಳು ಗೊತ್ತುಂಟ ಎಲ್ಲ. ಎತ್ತನೆ ಕೋಟಿ ಪಣಮೇರಿಂದಾಲು ವೀಟಿಲೆ ನಿಮ್ಮದಿ ವೇಣುಮ್ ಅಂತ ಶಿವಾಜಿ ಗಣೇಶನ ಒಂದು ಪಿಕ್ಚರಲ್ಲಿ ಹಾಡಿದ್ದಾನೆ. ಎಷ್ಟೇ ಕೋಟಿ ಹಣ ಇರಲಿ ಏನೇ ಇರಲಿ ಮನೆಯಲ್ಲಿ ನೆಮ್ಮದಿ ಬೇಕು, ದುಡ್ಡು ನೆಮ್ಮದಿ ತರುವುದಿಲ್ಲ, ನಿನ್ನ ಮನಸ್ಸು. ಎಷ್ಟೋ ವರ್ಷದ ಹಿಂದೆ ಅವ ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಅದೊಂದು ಹೆಕ್ಕೆ ಇಟ್ಟಿದ್ದೇವೆ. ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ಹೋಲಿಸಿದಾಗ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಪ್ರಮುಖ ಅಂತ ನೀವು ಹೇಳ್ತೀರಾ. ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನಮಗೆ ಪ್ರಮುಖವಾಗಿರ್ಬೇಕು, ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಇರಬೇಕು. ಆದ್ರೆ ಎಷ್ಟೋ ಜನ ನಿದ್ರಾಹೀನತೆಯಿಂದ ಬಳಲ್ತಾರೆ, ನಿದ್ರೆ ಬರ್ತಾ ಇಲ್ಲ ಅನ್ನುವಂಥ ದೂರು ಪ್ರಮುಖವಾಗಿ ಕೇಳಿ ಬರುವ. ನಿದ್ರೆ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳ್ಬೋದು, ಮರುದಿನದ ದಿನವೇ ಹಾಳಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ನಿದ್ರಾಹೀನತೆ ಸಮಸ್ಯೆಯಿಂದ ಯಾವ ರೀತಿ ಪಾರಾಗ್ಬೋದು, ಇದಕ್ಕೆ ಪರಿಹಾರ ಏನು ಅಂತ? ಅದೇ ಹೇಳಿದಲ್ಲ, ನಿದ್ರಾಹೀನ ಅಂತ ಹೇಳಿದ್ರೆ ಅವನಿಗೆ ಬರುವುದೇ ಫಸ್ಟ್ ಇಸ್ ಥಿಂಕಿಂಗ್. ಡೇಲಿ ಸುಮಾರು ಜನ ಇರ್ತಾರೆ, ಆಚೆ ಈಚೆ ಮಾತಾಡ್ತಾರೆ. ಇದು ಹೀಗೆ ಮಲಗಿದಾಗ ಎಲ್ಲ ಬರ್ತದೆ. ವೈ ಮಾರ್ನಿಂಗ್ ವಾಕಿಂಗ್ ಹೇಳಿ, ಎಲ್ಲರೂ ಹೋಗ್ತಾರಲ್ಲ ವಾಕಿಂಗ್, ಎಂಥದಿಗೆ? 4 ಜನ ಒಟ್ಟಿಗೆ ಹೋದ್ರು ಇದು ಅದು ಅಲ್ಲ. ವಾಕ್ ಎಲೋನ್. ನಿಮ್ಮ ತಲೆಯಲ್ಲಿ ಇದ್ದದ್ದೆಲ್ಲ ಬರ್ತದೆ ಹೋಗ್ತದೆ. ಕಡೆ ಒಂದು ಟೈಮ್ ಎಂಥದ್ದು ಇರುವುದಿಲ್ಲ. ಆವಾಗ ಮೈಂಡ್ ಈಸ್ ರಿಲ್ಯಾಕ್ಸ್ಡ್. ವೆನ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್, ಹೋಲ್ ಬಾಡಿ ಈಸ್ ರಿಲ್ಯಾಕ್ಸ್ಡ್. ಮತ್ತು ಎನಿಥಿಂಗ್ ಯು ಕ್ಯಾನ್ ಡು ಆ ದಿವಸ ಇಡೀ. ನಾವು ಎಂಥದ್ದು ಇಲ್ಲ, ತಲೆಯಲ್ಲಿ ತುಂಬಿಸ್ತಾ ಇರ್ತೇವೆ ವರಿ. ಅದೇ ಮಿಸ್ಟೇಕ್ ಆಗೋದು ಯಾವಾಗಲೂ. ಮತ್ತು ವಾಕಿಂಗ್ ಹೋಗುವಾಗ ಒಬ್ಬನೇ ಹೋಗ್ಬೇಕು, ಇನ್ನೊಬ್ಬರೊಟ್ಟಿಗೆ ಹೋಗೋದಲ್ಲ. ಅವ ಏನು ಹೇಳೋದು, ಅದಕ್ಕೆ ನಿನ್ನ ತಲೆ ಹಾಳಾಗೋದು. ಹಾಗೆ ಅದಕ್ಕೆ ವಾಕಿಂಗ್ ಗೋ ಎಲೋನ್. ಮೈಂಡ್ ರಿಲ್ಯಾಕ್ಸಸ್, ಬಾಡಿ ರಿಲ್ಯಾಕ್ಸಸ್, ಆ್ಯಂಡ್ ಯು ಆರ್ ಫ್ರೀ ಟು ದ ಡೇ. ಯಾವಾಗಲೂ ನನಗೆ ರಿಯಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಪೀಪಲ್ ವೈ ಶುಡ್ ದೇ ವರಿ ಅಂತ. ಮಾಡಿದ ಪಾಪವನ್ನು ತಿನ್ನು, ನೀನು ಸರಿಯಾಗಿದ್ರೆ ನಿನ್ಗೇನು ವರಿ ಬರ್ತದ? ಐ ಡೋಂಟ್ ಥಿಂಕ್ ಎನಿಥಿಂಗ್ ಗಿವ್ಸ್ ಯು ಟ್ರಬಲ್ ಅಲ್ಲ. ಹಾಗೆ ನಿಮ್ಗೆ ಈಗ ಹೇಳಿದ್ರೆ ನನಗೆ ಏನೋ ಒಂದು ಚೂರು ಸರಿಯಾಗಲಿಲ್ಲ, ಹೇಳು ನೋಡಿ ಅದು ಸರಿಯಾಗಲಿಲ್ಲ ಅನ್ನೋದು ನೀವು ಹೇಳಿದ್ದು ನನಗೆ, ಅದೊಂದು ಎಕ್ಸ್ಪ್ಲೇನ್ ಮಾಡಿ, ಅಲ್ಲೇ ಕ್ಲಿಯರ್ ಮಾಡಿ, ಆಯ್ತಲ್ಲ, ಫ್ರೀ ಆಯ್ತಲ್ಲ. ಅದು ಮಾಡೋದಿಲ್ಲ ನಾವು. ನೀವು ಹೇಳಿದೆ ಎಲ್ಲದಕ್ಕೆ ಹೌದಾ ಅಂತೇಳಿ ಎಂಥದ್ದು. ಮತ್ತು ಇನ್ನೊಬ್ಬರು ಮಾತಾಡಿದ್ದನ್ನು ಕೇಳಬಾರ್ದು. ನೀವೀಗ ಇನ್ನೊಬ್ಬನ ವಿಚಾರ ಮಾತಾಡ್ತೀರಿ, ನಾವು ಅದನ್ನು ಕೇಳಬಾರ್ದು. ನೀವು ಅವನ ವಿಚಾರ ನನಗೆ ಹೇಳೋದು. ನನ್ನ ಹತ್ರ ಯಾರು ಹೇಳಿದ್ರೆ ತಡಿ ಮಾರೆ, ಅವ ಬಂದಾಗ ಮಾತಾಡುವ, ಅಲ್ಲಿಗೆ ಕೈ. ನಾವು ಯಾಕಂದ್ರೆ ಬ್ಲೈಂಡ್, ವಿ ಡೋಂಟ್ ನೋ ಅವನ ವಿಚಾರ ಎಂಥದ್ದೇನಂತ. ಇವ ಹೇಳಿದಾನ, ಇವ ಫ್ರೆಂಡ್ ಅಂತ ತಗೊಂಡ್ರೆ ನಮ್ಮ ತಲೆ ಹಾಳಾಗ್ತದೆ. ಅದರಿಂದ ಯಾವಾಗಲೂ ಇನ್ನೊಬ್ಬರ ವಿಚಾರವನ್ನು ತಗೊಳ್ಳೇಬಾರ್ದು. ನಾವು ನಮ್ಮದು ಅಷ್ಟೇ. ಸುಖ ಜೀವನಕ್ಕೆ ಈ ಒಂದು ಸಿಂಪಲ್ ಸೂತ್ರ ಸಾಕು. ಸಿಂಪಲ್ ಅದು, ಯಾರ ವಿಚಾರ ಬೇಡ. ಇದ್ರೆ ಎದುರಿದ್ರೆ ಒಂದು ಹೇಳ್ತಾನೆ, ಸಣ್ಣವರು ಬಡವರನ್ನು ಮಾತಾಡಿಸಿಕೊಂಡು ಹೋಗಬೇಕು. ಅದರಷ್ಟು ಸುಖ ನನಗೆ ಯಾವಾಗಲೂ ಸಿಕ್ಕುವುದಿಲ್ಲ.
ಅವರು ನೀನು ಇನ್ನೊಂದು ಸರ್ತಿ ಸಿಕ್ಕಿದ್ರು ರೆಕಗ್ನೈಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ನೀನು ಅದೇ ದುಡ್ಡಿದ್ದವನ ಹತ್ರ ಹೋಗು, ಹೇಳು, ಹಾಂ ನನ್ನ ಥಿಯರಿ ಅದು. ನಾನು ಐಡು ಅಷ್ಟೇ, ಯಾರು ರಸ್ತೆಯಲ್ಲೇ ಇರಲಿ ಬೇಕಾದ್ರೆ ಒಬ್ರು ಹೀಗಿದ್ರೆ ಅವ್ರು ಐ ಟಾಕ್ ಅವ್ರ ಹತ್ರ ಮಾತಾಡಿ ಹೋಗು, ನಮಗೇನಾಗಬೇಕು, ವಿ ಆರ್ ಲೂಸಿಂಗ್ ನಥಿಂಗ್ ಅಲ್ಲ. ಹುಷಾರಿಲ್ಲ ಇದಿಲ್ಲದ್ರೆ ಒಂದು ಆ ದೊಡ್ಡಸ್ತಿಗೆನ್ನು ಬಿಡಬೇಕು, ಮನುಷ್ಯತ್ವ ಇರಬೇಕು. ಎಷ್ಟು ಜನಕ್ಕೆ ಮನುಷ್ಯತ್ವ ಇದೆ ನೋಡಿ ಈಗಿನ ಕಾಲದಲ್ಲಿ. ಅದೆಲ್ಲರಲ್ಲಿ ಎಲ್ಲದೂ ಹಾಳಾಗೋದು, ದೇಶ ಹಾಳಾಗೋದೇ ಬಿಕಾಸ್ ಆಫ್ ದ್ಯಾಟ್. ತಾನು ತಂದು ಅಲ್ಲೇ ಕಡೆಗೆ ಸಾಯುವಾಗ 2 ಜನ ಬೇಕಂತ ಗೊತ್ತಿಲ್ಲ ಅವನಿಗೆ ಹೆಗಲು ಕೊಡಲಿಕ್ಕೆ. ಈಗ ತಾನೇ ಅಂತ ನಾವು ಸತ್ತರೆ ಮತ್ತೆ ಹೆಗಲು ಕೊಡಲಿಕ್ಕೆ ಬೇಕೇ ಜನ ಅಲ್ಲ. ಅದೆಲ್ಲ ಆಲೋಚನೆ ಮಾಡೋದಿಲ್ಲಪ್ಪ. ಆ್ಯಂಡ್ ವಿ ಸೇ, ಅದಕ್ಕೆ ನಾನು ಹೇಳಿದೆ ನೀವು ಎಜುಕೇಟೆಡ್ ಅಂತ ಹೇಳಿರಲ್ಲ, ಎಜುಕೇಷನ್ ಇಸ್ ನಾಟ್ ದಟ್ ಡಿಗ್ರಿ ಹೋಲ್ಡರ್. ಎಜುಕೇಷನ್ ಯು ನೋ ಹೋಲ್ ಥಿಂಗ್ ಅಬೌಟ್ ಥಿಂಗ್ಸ್ ಸಮಥಿಂಗ್ ಇಫ್ ಯು ನೋ ಯು ಆರ್ ಎಜುಕೇಟೆಡ್. ಅವ್ರೇನೋ ಒಂದು ಡಿಗ್ರಿ. ನಾನು ಹೇಳ್ತೇನೆ MBBS ಮಾಡ್ದ, ಹಿ ನೋಸ್ ಅಬೌಟ್ ದಿ ಲೋಕಲ್ ಇದು ಇಲ್ನೆಸ್ ಎಲ್ಲ ಗೊತ್ತಾಗ್ತದೆ ಅವನಿಗೆ, ಡ್ರಗ್ಸ್ ಅದೆಲ್ಲ. ಅದ್ರ ನಂತರ MD ಗೈನಕ್ ಮಾಡ್ಲಿಕ್ಕೆ ಹೋದ, MD ಗೈನಕ್ ಆಯಿತು. ಮತ್ತು ಅವನು ಕನ್ಫೈನ್ ಟು ದ ಓನ್ಲಿ ದ ಗೈನಕ್ ಅಲ್ಲ, ಬೇರೆ ಗೊತ್ತಿಲ್ಲಲ್ಲ ಅವನಿಗೆ. ಅದನ್ನು ಮಾಡಬಾರ್ದು. ಅವ ಈಗ MBBS ಇಸ್ ದ ಬೇಸ್, ಸೊ ಹಿ ಮಸ್ಟ್ ಟ್ರೀಟ್ ದ ಅದರ್ ಪೇಷಂಟ್ ಆಲ್ಸೋ ಇನ್ ಕೇಸ್ ಎನಿ ಲೇಡೀಸ್ ಕಮ್ಸ್ ಅದು ಗೈನಕ್. ಹಾಗಿರ್ಬೇಕು. ಇದು ಗೈನಕಾಲಜಿಸ್ಟ್ ಬೋರ್ಡ್ ಆಯಿತು, ಹಾಗೆ ಅವ್ರಿಗೆ ಮಾತ್ರ ಅವ ಮತ್ತು MBBS ಮಾಡಿದ್ದಕ್ಕೆ ಬೇರೆ ಅದು ನಮಗೆ ಇದ್ದದ್ದನ್ನು ಎಲ್ಲರಿಗೂ ಹಂಚಿ ಕೊಡಬೇಕದು ಡಿಗ್ರಿ. ನಾನೀಗ MD ಮೈಕ್ರೋಬಲ್ ಖಾಲಿ ಕೂತ್ರಾಗ್ತದೆ, ನಮ್ಮ ಮನೆ ಹತ್ತಿರ ಇಲ್ಲೇ ಎಷ್ಟು ಜನ ಬರ್ತಾರೆ, ನಾವು ಹೇಳೋದು ಮದ್ದು ಇದು ಅದು ಕೊಟ್ಟು ಕಳಿಸೋದು. MBBS ಉಂಟಲ್ಲ ಬೇಸಿಕ್, ಅದನ್ನು ಉಪಯೋಗಿಸಬೇಕು. ಮೈಕ್ರೋಬಯಾಲಜಿ ನೆಕ್ಸ್ಟ್ ಒನ್ ಇಫ್ ಇಟ್ ಕಮ್ಸ್. ನನಗೆ ಆ ಡಿಗ್ರಿ ಅದರಲ್ಲೇ ನಾನು ನೋಡ್ತೇನೆ, ಕೆಳಗಿನದ್ದೆಲ್ಲ ನೋಡೋದಿಲ್ಲ ಅಂತೇಳಿ. ಇಲ್ಲೆಲ್ಲ ಇರ್ಬೋದು MD ಡಾಕ್ಟರ್ಸ್ ಎಲ್ಲ ಇರ್ಬೋದು, ಅವರು ನಾವು ಸ್ಪೆಷಲಿಸ್ಟ್ ಮೆಡಿಸಿನ್ ಅಂತ ಹಾಕಿದರೆ ಹಾಗೆ MBBS ನಮ್ಮ ಮೆಡಿಸಿನ್ ಅಲ್ವಾ, ಬ್ಯಾಚುಲರ್ ಆಫ್ ಮೆಡಿಸಿನ್ ಸರ್ಜರಿ ಅದು MBBS. ಅದು ಬಿಟ್ಕೊಂಡು ಇದರಲ್ಲಿ ಮಾತ್ರ ನಾನು ಮೆಡಿಸಿನ್ ಅಂತಾರೆ. ಅಲ್ಲ ನಮ್ಮ ಫೀಲ್ಡಲ್ಲಿ ಹೇಳೋದು. ಹೌದು. ಅಂದರೆ ನಿಮ್ಮ ಈ ಒಂದು ತತ್ವ ಸಿದ್ಧಾಂತಗಳು ಏನಿದೆ, ಸೊ ಯಾವ್ದಾದ್ರು ಒಂದಿನ ಅನಿಸಿದೆಯಾ ಇದಕ್ಕೆ ಪೂರಕವಾಗಿದೆ ನನಗೆ ವೈದ್ಯಕೀಯ ಕ್ಷೇತ್ರಕ್ಕೆ, ಅಥವಾ ಈಗಿನ ಒಂದು ವೈದ್ಯಕೀಯ ಯುಗ ಏನಿದೆ ಇದಕ್ಕೆ ಸೀಮಿತವಾಗಿದೆ ಅಂತ ನಿಮಗೆ ಅನಿಸುತ್ತಾ ಅಂತ? ಅಂದರೆ ಈಗಿನ ಒಂದು ವೈದ್ಯಕೀಯ ಯುಗ ಅನ್ನುವಂಥದ್ದು ಬೇರೆ ಒಂದು ಆಯಾಮದಲ್ಲಿ ಸಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ರೋಗಗಳು ಹೆಚ್ಚಾಗ್ತಾ ಇದೆ, ಅದಕ್ಕೆ ಪರಿಹಾರ ಕೂಡ ಬೇರೆ ರೀತಿಯಲ್ಲಿ ಕಂಡುಕೊಳ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಬೇರಿನ ಒಂದು ಸಮಸ್ಯೆ ಏನಿದೆ, ಮೂಲ ಸಮಸ್ಯೆ ಏನಿದೆ, ಆ ಕುರಿತಾಗಿ ನಾವು ಯಾರು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ. ಈಗ ಸುತ್ತಮುತ್ತಲಿನಲ್ಲಿ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಸಾಕಷ್ಟು ಜನರಲ್ಲಿ ನಮಗೆ ಕಂಡು ಬರುತ್ತೆ. ಆದರೆ ಆ ಒಂದು ವ್ಯಕ್ತಿಗೆ ನಾವು ಪರಿಹಾರವನ್ನು ಕೊಡ್ಬೋದು, ಆದರೆ ಆ ರೋಗಕ್ಕೆ ಯಾಕೆ ಮುಕ್ತ ಮಾಡೋದಕ್ಕೆ ಸಾಧ್ಯ ಇಲ್ಲ? ಮುಕ್ತ ಮಾಡ್ಬೋದು ಅಂದರೆ ಅದಕ್ಕೆ ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕು. ಯಾಕಂದರೆ ಮಾಸ್ಕಿಟೋ ಎಲ್ಲಿ ಬೆಳೀತದಲ್ಲ, ಆ ಮಳೆ ನೀರಲ್ಲಕ್ಕೆ ಇದ್ದು ಅದು ನೀರು ಕೊಳಚೆ ನೀರು ಇದ್ದಲ್ಲಿ ಅಲ್ಲಿ ದ್ಯಾಟ್ ಆಲ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಸರೌಂಡಿಂಗ್ ವಾಟರ್ ಶುಡ್ ನಾಟ್ ಸ್ಟೇ ಎನಿವೇರ್. ಇದ್ದ ಕೂಡ ಅಲ್ಲಿ ಮಾಸ್ಕಿಟೋ ಸ್ಟಾರ್ಟ್ಸ್. ಅದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್. ಇಲ್ಲಿ ಬೇಕಾದಷ್ಟು ಉಂಟಲ್ಲ, ತೆಂಗಿನಕಾಯಿ ಹೀಗೆ ಬಿದ್ದರೆ ಆಯ್ತಲ್ಲ, ಅದರೊಳಗೂ ಇರ್ತದೆ, ನೀರು ಇರ್ತದೆ, ಅಲ್ಲಿ ಶುರು ಆಗ್ತದೆ ಬೆಳಿಲಿಕ್ಕೆ. ಆದ್ದರಿಂದ ಕ್ಲೀನಿನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ದೊಡ್ಡ ದೊಡ್ಡ ತೋಟದವ್ರು ಇಲ್ಲಿ ಅಲ್ವ, ಇದು ಉಡುಪಿ ಕುಂದಾಪುರದಲ್ಲಿ ಅಲ್ಲಿ ದೊಡ್ಡ ತೋಟದವ್ರು ಹೀಗೆ ಮಾಡಿ ತೆಗೆಯೋದು ಅದು ಮಾಡೋದು. ಇಲ್ಲಿ ಬಿದ್ದದ್ದು ಇರ್ತದೆ, ಅಲ್ಲಿ ನುಸಿ ಬಿದ್ದಾಗ್ತದೆ ಎಲ್ಲ. ಅವರು ಹೇಗೂ ಅರಮನೆಯಲ್ಲಿ ಇರ್ತಾರೆ, ಅಲ್ಲಿ ಅದು ಮಿಸ್ಟೇಕ್ ಆಗೋದು. ಅದು ಆಲ್ವೇಸ್ ಕ್ಲೀನಿನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಮಾಸ್ಕಿಟೋ ಬರಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಈ ಕುರಿತಾಗಿ ಇನ್ನಷ್ಟು ಕೂಡ ಮಾತನಾಡೋದಕ್ಕೆ ಬಾಕಿ ಇದೆ. ಸಾಕಷ್ಟು ಉನ್ನತವಾದ ವಿಚಾರಗಳ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಈಗಾಗಲೇ ನಮ್ಮ ಅತಿಥಿಗಳು ಸಿಂಪಲ್ ಆಗಿರುವ ಒಂದು ಪರಿಹಾರವನ್ನು ಹೇಳಿದ್ದಾರೆ. ಎಲ್ಲ ರೋಗಗಳಿಗೂ ಕೂಡ
ಪರಿಹಾರ ಏನಪ್ಪ ಅಂದರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನುವ ವಿಚಾರವಾಗಿ ಮಾತನಾಡ್ತಾ ಇದ್ರು. ಆದರೆ ಈಗಿನ ದಿನದಲ್ಲಿ ರೋಗಗಳು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಆ ಒಂದು ಚಿಕಿತ್ಸೆಗೆ ಭರಿಸುವಂಥ ಮೊತ್ತ ಕೂಡ ಜಾಸ್ತಿ ಆಗ್ತಾ ಇದೆ. ರೋಗಗಳ ಸಂಖ್ಯೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆಯೋ ಸಂಶೋಧನೆಗಳು ಕೂಡ ನಡೀತಾ ಇದೆ. ಆದರೆ ಆ ಒಂದು ಬೇರಿನ ಏನಿದೆ, ಆ ರೋಗದೊಂದು ಮೂಲ ಏನಿದೆ, ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು, ಅದನ್ನು ಯಾವ ರೀತಿ ತಡೆಗಟ್ಟಬಹುದು, ಈ ಕುರಿತಾಗಿ ನಾವು ಯೋಚನೆಯನ್ನ ಮಾಡಬೇಕು. ಸರ್ಕಾರ ಕೂಡ ಇದಕ್ಕೆ ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡ್ತಾ ಇದ್ರು. ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ನಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳು ಏನಿದೆ, ಇದರಿಂದಾಗಿ ನಾವು ರೋಗಕ್ಕೆ ತುತ್ತಾಗ್ತೀವಿ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ವಿಚಾರ. ಸಾಕಷ್ಟು ಜನರಲ್ಲಿ BP ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಅಥವಾ ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ, ನಾನು ಸಫರ್ ಆಗಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮೆಡಿಕೇಶನ್ಸ್ ಅನ್ನು ತೆಗೆದುಕೊಳ್ತಾರೆ. ಇದು ನಿಜವಾಗ್ಲೂ ಕೂಡ ಉಪಯುಕ್ತವಾಗಿರುತ್ತಾ? ನಿಜವಾಗ್ಲೂ ಕೂಡ ಕೊಬ್ಬನ್ನು, ಫ್ಯಾಟನ್ನು ಕರಗಿಸಬೇಕಂದ್ರೆ ನಾವು ಏನು ಮಾಡಬೇಕು? ನಮ್ಮ ದಿನನಿತ್ಯದ ಒಂದು ದಿನಚರಿ ಅನ್ನುವಂಥದ್ದು ಯಾವ ರೀತಿ ಸಾಗಬೇಕು? ಈ ಕುರಿತಾಗಿ ನಾವು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಇದ್ದೇವೆ ನಮ್ಮ ಅತಿಥಿಗಳಿಂದ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗಿನ ಒಂದು ಯುವ ಜನಾಂಗ ಅನ್ನುವಂಥದ್ದು ಏನಿದೆ, ಸೊ ಒಂದು ದಿಕ್ಕಲ್ಲಿ ಸಾಕ್ತಾ ಇದೆ. ನಾನು ದಪ್ಪ ಇದ್ದೀನಿ, ಸಫರ್ ಆಗಬೇಕು, ಫ್ಯಾಟನ್ನು ಲಾಸ್ ಮಾಡ್ಕೋಬೇಕು, ಅಥವಾ ಅತಿ ಬೇಗ ನಾನು ದಪ್ಪ ಆಗಬೇಕು, ಈ ಕುರಿತಾಗಿ ಸಾಕಷ್ಟು ದಾರಿಗಳನ್ನು ಹುಡುಕಿಕೊಳ್ತಾರೆ. ಸೊ ನಿಮ್ಮ ಪ್ರಕಾರ ಇದೆಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಕೂಡ ಇದಕ್ಕೆ ಪರಿಹಾರ ಅಂದರೆ ಏನು ಅಂತ? ದಪ್ಪ ಹೇಗೆ ಆದರೆ ಹೇಗಾಗ್ತೀರಿ? ಬಿಕಾಸ್ ಜಿಮ್ಮಿಗೆ ಹೋಗಿ ಏನು ಬಿಡದೆ ಮಾಡಿದರೆ ಎಷ್ಟು 6 ತಿಂಗಳು ಮಾಡಿದರೆ ಅದರ ನಂತರ ಬೇಡಪ್ಪ ಕೂತ್ರಿ. 6 ತಿಂಗಳ ಇಫೆಕ್ಟು ಈಗ ಬರ್ತದೆ. ಅದು ಕೂತ್ಕೊಂಡು ತಿಂತಿರಲ್ಲ, ಆವಾಗ ದಪ್ಪ ಆಗಲಿಕ್ಕೆ ಶುರುವಾಗ್ತದೆ. ಅದು ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಎಲ್ಲ ಕಡೆಯಲ್ಲಿ ಬರ್ತದೆ. ಎಸ್ಪೆಷಲಿ ಅದು ಏನಾದ್ರು ಜಿಮ್ಗೆ ಹೋದಾಗ ಬಿಟ್ಟರೆ ಅಬ್ಡಾಮಿನಲ್ ಫಸ್ಟ್ ಕ್ಲಾಸ್ ನಿಲ್ತದೆ ಅದು ಫ್ಯಾಟ್. ಅದಕ್ಕೆ ಆ ಎಕ್ಸಸೈಸ್ ಒಂದೇ ಮಾಡಲೇಬಾರದು. ಮಾಡಿದರೆ ಅದನ್ನು ಕಂಪ್ಲೀಟ್ ಸ್ಟಾಪ್ ಅಲ್ಲ, ಕಡಿಮೆ ಮಾಡಿಕೊಂಡು ಬರಬೇಕು. ಒಮ್ಮೆ ನೀವು ಸ್ಟಾಪ್ ಮಾಡಿಬಿಟ್ರೆ ಇದ್ದ ಆಹಾರ ಎಲ್ಲ ಏನಾಗ್ತದೆ, ಅಕ್ಯುಮುಲೇಷನ್ ಫ್ಯಾಟ್ ಎಲ್ಲ ಕಡೆಯಲ್ಲಿ ಆಗ್ತದೆ. ನೀವು ಮುಂಚೆ ಮಾಡುವಾಗ ತಿಂದದ್ದನ್ನು ನೀವು ತಿನ್ನುವುದನ್ನು ಬಿಡುವುದಿಲ್ಲ, ಇಲ್ಲಿ ಎಕ್ಸಸೈಸ್ ಇಲ್ಲ, ಆವಾಗ ಅದೆಲ್ಲ ಅಕ್ಯುಮುಲೇಷನ್ ಆಗ್ತದೆ. ಆದ್ದರಿಂದ ಎಕ್ಸಸೈಸ್ ಮಾಡೋದಾದ್ರೆ ಒಂದು ಲಿಮಿಟಲ್ಲಿ ಮಾಡಬೇಕು. ನಿಮ್ಮಲ್ಲಿ ನಿಮ್ಮ ಕಂಟ್ರೋಲ್ ಇರಬೇಕು, ಎಷ್ಟು ವರ್ಷ ನೀನು ಮಾಡುವಿ ಅಂತ. ಅದು ಯಾರ ಹತ್ರ ಇಲ್ಲ. ಅವ ಜಿಮ್ಮಿಗೆ ಹೋಗ್ತಾನೆ, ನಾನು ಜಿಮ್ಮಿಗೆ ಹೋದೆ, ಅವ ಆಚೆ ಹೋದ ಡ್ಯಾನ್ಸಿಗೆ, ಅಲ್ಲಿ ಡ್ಯಾನ್ಸಿಗೆ ಹೋದ, ಅದು ಪ್ರಯೋಜನ ಇಲ್ಲ. ಅದರಿಂದವೇ ಆ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು. ಅದು ಹೆವಿ ವರ್ಕ್ ತಿಂದರೆ ಅದು ಆವಾಗ ಕರಗಿತು, ಆಫ್ಟರ್ವರ್ಡ್ಸ್ ಏನು ಆ ಹಂಗರ್ ಇರ್ತದೆ, ಎಕ್ಸಸೈಸ್ ಇಲ್ಲ, ಫ್ಯಾಟ್ ಅಕ್ಯುಮುಲೇಷನ್ ಎವ್ರಿವೇರ್. ಹೆಚ್ಚಿನವ್ರು ನೋಡಿ ನೀವು 6 ತಿಂಗಳಾದ ಕೂಡಲೇ ಬಿಟ್ಟ ಕೂಡಲೇ ಹೊಟ್ಟೆ ಬರೋದು ಅವ್ರಿಗೆ, ಬೇರೆ ಎಂಥದ್ದಲ್ಲ, ಅಷ್ಟು ಇದು ಬರ್ತದೆ. ಅದನ್ನು ಆದ್ದರಿಂದ ಅವರು ದೇ ಮಸ್ಟ್ ಥಿಂಕ್ ವೆದರ್ ಯು ಕ್ಯಾನ್ ಕಂಟಿನ್ಯೂ ಇಟ್ ಆರ್ ನಾಟ್ ಅಂತ. ಸ್ಲೈಟ್ ಮಾಡಿ ಸಾಕು, ಹೆಚ್ಚು ಮಾಡೋದು ಬೇಡ. ನಾನು ಹೇಳೋದು, ನೀವು ಎಲ್ಲಿ ಹೋಗೋದು ಬೇಡ, ಮನೆಯಲ್ಲಿ ಎದ್ದ ಕೂಡಲೇ ಬೆಡ್ಡಿನ ಹತ್ತಿರವೇ ಸಮ್ ಎಕ್ಸಸೈಸ್. ಅದಕ್ಕೆ ಉಂಟದು ಕೆಲವುದೆಲ್ಲ, ಬೆಲ್ಲಿ ಬಾರದಾಗೆ, ಜಾಯಿಂಟ್ಸ್ ಪೇಯ್ನ್ ಇಲ್ಲದಾಗೆ, ಅದಕ್ಕೆಲ್ಲ ಸ್ಮಾಲ್ ಎಕ್ಸಸೈಸ್. ಅದು ಮಾಡಿದರೆ ನೀವು ಅಲ್ಲೇ ಶಾಂತವಾಗೇ ಇರ್ಬೋದು. ನೀವು ಜಿಮ್ಮಿಗೆ ಹೋಗಿದ್ದು ಮಾಡಬೇಕಂತಿಲ್ಲ, ಯು ಆರ್ ಫಿಟ್. ಫಾರ್ ಎಕ್ಸಾಂಪಲ್ ಐ ಡೂ ದ್ಯಾಟ್ ಒನ್. ಈಗ ಸಹ ಬೆಳಿಗ್ಗೆ ಅಲ್ಲಿ ಎದ್ದು ಸುರುಗೆ ಅಲ್ಲೇ ಬೆಡ್ ಹತ್ತಿರ ಕೆಳಗೆ ಎಲ್ಲ ಒಂದಿಷ್ಟು ಎಕ್ಸಸೈಸ್ ಮಾಡೋದು. ಅದರ ನಂತರ ನಮ್ಮ ದಿನಚರ್ಯ ಸ್ಟಾರ್ಟ್ ಮಾಡ್ತೇನೆ. ಅಂದರೆ ಇಲ್ಲಿದ್ದಾಗ ಕುಂದಾಪುರದ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಉಂಟಲ್ಲ, ಹಾಗೆ ನಾನು ಗೋ ಫಾರ್ ಸ್ವಿಮ್ಮಿಂಗ್ ಎಲ್ಲ ಇದು, ಇಲ್ಲ ಶಟ್ಲ್ ಆಡೋದು, ಎಷ್ಟಾಗ್ತದೆ ಅಷ್ಟು ಆಡಿ. ನಾನು ಚಾಂಪಿಯನ್ ಆಗೋದು ಹಾಗೆ ಆಯಿತು, ಇನ್ನು ಬೇಕಂತಿಲ್ಲ. ಹಾಗೆ ಅದನ್ನೊಂದು ಸ್ಮಿತದಲ್ಲಿ ನಾವು ಮಾಡ್ತಾ ಇರಬೇಕು ಯಾವಾಗಲೂ. ಸರ್, ಎಲ್ಲೋ ಒಂದು ಕಡೆ ಶುದ್ಧವಾದ ಗಾಳಿ, ನೀರು ನಮ್ಗೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಈಗ ಈಗಾಗಲೇ ಹೇಳಿದ್ರಿ, ಬೆಳಗಿನ ಒಂದು ವಾತಾವರಣ ತುಂಬಾ ಫ್ರೆಶ್ ಆಗಿರುವಂಥ ವಾತಾವರಣ. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, ಈ ರೀತಿ ಈ ಒಂದು ಬೆಳಗಿನ ವಾತಾವರಣ ಆಗಿರ್ಬೋದು, ಆ ಒಂದು ಫ್ರೆಶ್ ಎನ್ವಿರಾನ್ಮೆಂಟ್ ಇದೆ, ನಮ್ಮ ದೇಹದ ಮೇಲೆ ತುಂಬ ಒಂದು ಪಾಸಿಟಿವ್ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹೇಗೆ, ಯಾವ ರೀತಿ ಇದು ನಮಗೆ ಪರಿಣಾಮ? ಯಾವ ರೀತಿ ಅಂದರೆ, ನೀವು ಹೇಳೋದು 7 ಗಂಟೆಗಲ್ಲ, 5 ಅದಕ್ಕೆ
ಬ್ರಹ್ಮಿಕಾಲ 4.5 ಗಂಟೆ ಬೆಳಿಗ್ಗೆ. ಮುಂಚೆನವ್ರು ಹೇಳಿದ್ದಾರೆ ಬ್ರಹ್ಮಿಕಾಲ ಅಂತ. ನಿಮ್ಮ ಬ್ರೈನು ವರ್ಕ್ ಆಗ್ತದೆ, ಯು ಗೆಟ್ ಎನ್ವೈರ್ಮೆಂಟ್ ಆಲ್ಸೋ, ಆಗ ಕಂಟಾಮಿನೇಷನ್ ಆಗಿರುವುದಿಲ್ಲಲ್ಲ. ಅದಕ್ಕೆ 4.5 ಗಂಟೆಗೆ ಎದ್ದು ನೀವು ಮಾಡಿದರೆ ನಿಮಗೆ ಯಾವ ಕಾಯಿಲೆಯೂ ಬರುವುದಿಲ್ಲ. ನಾವು 4.5 ಗಂಟೆಗೆ ಹೊದ್ದು ಮಲಗಲಿಕ್ಕೆ ಹೊರಡ್ತೇವೆ. ಆವಾಗಷ್ಟೇ ಸ್ವಲ್ಪ ಚಳಿ ಶುರು ಆಗ್ತದೆ, ಆವಾಗ ಹೊದ್ದು ಮಲಗ್ತೇವೆ. 7 ಗಂಟೆ ಅದು ಪ್ರಯೋಜನ. ಆ ಕಾಲದಲ್ಲಿ ಹೇಳಿ, ಒಂದು 5 ಗಂಟೆಗೆ ಹೇಳಿ ಹೋಗಿ ಹೊರಗೋಗಿ ಸ್ಮಾಲ್ ಎಕ್ಸಸೈಸ್, ನಾಟ್ ಐ ಡೋಂಟ್ ಸೇ ಗುಡ್ ಹೆವಿ ಎಕ್ಸಸೈಸ್, ಕೈಯಲ್ಲೇ ಕಾಲಿದ್ದರಲ್ಲಿ ಅಷ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿ ವಾಕ್ ಮಾಡಿ. ಗಿಡ ಇರುವಲ್ಲಿ ವಾಕ್ ಮಾಡಬೇಕು. ಈಗ ಎಲ್ಲ ಇದು ಉಡುಪಿ ಅಲ್ಲ, ಹಾಂ, ಅದು ಅಲ್ಲಿ ನರಿಬಣ್ಣದಲ್ಲಿ ತಿರುಗ್ತಾರೆ. ಏನು ಕುಂದಾಪುರದಲ್ಲಿ ಎಂಥ ಪ್ರಯೋಜನ ಉಂಟು? ನಿಮ್ಮ ಅಜ್ಜರಗಾಡು ಹಾಗೆ ಅಲ್ಲ? ಹೌದು, ಅಜ್ಜರ ಮುಂಚೆ ನಾವು ಅದರಲ್ಲಿ ಎಂಥದ್ದು ಉಂಟು? ಅಲ್ಲಿ ಮರ ಇರಬೇಕು. ಮರ ಇದ್ದರೆ ಆವಾಗಷ್ಟೇ ಅದು ಆಕ್ಸಿಜನ್ ಕೊಡ್ತದೆ. ಅದು ನಾವು ಸುತ್ತು ಬಂದರೆ ಏನಾದ್ರು ಪ್ರಯೋಜನ ಇರ್ತದೆ. ನಾವು ಒಟ್ಟು ಸುತ್ತು ಬಂತು ಅಂತ ಒಟ್ಟಿಗೆ ಸುತ್ತಿದ್ರೆ ಆಗೋದಿಲ್ಲ. ಅದು ಯಾವಾಗಲೂ ಫ್ರೆಶ್ ಥಿಂಗ್ ಯು ಮಸ್ಟ್ ಹ್ಯಾವ್. ಅಂದರೆ ನಮ್ಮ ಹಿಂದಿನ ಒಂದು ಹಿರಿಯರು ಏನಿದ್ರು ಮಾಡಿದಂಥ ಪ್ರತಿಯೊಂದು ಪದ್ಧತಿ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಸೂಕ್ತವಾದ ಬಲವಾದ ಕಾರಣ ಇದೆ ಅಂತ ಹೇಳ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ಒಂದು ಜ್ವರ ಬಂತು ಅಂತ ಹೇಳಿದಾಗ ಕಷಾಯವನ್ನು ಮಾಡಿಕೊಡ್ತಾ ಇದ್ರು, ಅಥವಾ ತುಳಸಿಯ ಮೂಲಕ ಏನಾದರೂ ಒಂದು ಔಷಧಿಯನ್ನು ಮಾಡಿಕೊಡ್ತಾ ಇದ್ರು. ನಿಮ್ಮ ಪ್ರಕಾರ ಈಗಿನ ಒಂದು ಆಧುನಿಕ ಕಾಲದಲ್ಲಿ ಅದು ಪ್ರಯೋಜನ ಆಗಲ್ವಾ, ಅಥವಾ ಪ್ರಯೋಗಕ್ಕೆ ಸೀಮಿತವಾಗಿಲ್ವಾ? ಎಲ್ಲದೂ ಆಗ್ತದೆ. ಯಾಕೆ ಅದು ಪರಿಣಾಮಕಾರಿ ಆಗ್ತಾ ಇದೆ? ಪರಿಣಾಮಕಾರಿ, ನೀವು ಉದಾಸೀನ. ನಿಮ್ಮ ಉದಾಸೀನದಿಂದ ಆಗುವುದಿಲ್ಲ. ಇದಕ್ಕೆ ಟ್ಯಾಬ್ಲೆಟ್ ಅದು ಮಾಡಬೇಕು. ಅದು ಹೌದು, ಅದು ಮಾಡಿ ಇದು ಮಾಡೋದು. ಅದೇನು ಯಾಕೆ ಹೀಗೆ ತೆಗೆದು ಬಾಯಿಗೆ ಹಾಕಿದ. ನಾನು ಕಲಿಸುವಾಗ ಹೇಳ್ತಿದ್ದದ್ದು ಮಕ್ಕಳಿಗೆ, ಫಾರ್ಮಕಾಲಜಿಯಲ್ಲಿ ಮೆಡಿಸಿನ್ ಇದ್ದು ಇಫೆಕ್ಟ್ ನೋಡಬೇಡಿ, ಅದರ ಸೈಡ್ ಇಫೆಕ್ಟ್ ನೋಡಿ. ಈಗ ನಿಮಗೊಂದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದು, ಆ ಆ್ಯಂಟಿಬಯೋಟಿಕ್ಕಿಗೆ ಸೈಡ್ ಇಫೆಕ್ಟ್ ಉಂಟು. ಆ ಸೈಡ್ ಇಫೆಕ್ಟ್ ನೋಡಬೇಕು, ಅದು ನಿಮಗೆ ಬರ್ತದಲ್ಲ. ಅದು ವೆದರ್ ಯು ಹ್ಯಾವ್ ಎ ರೆಸಿಸ್ಟೆನ್ಸ್ ಫಾರ್ ದ್ಯಾಟ್ ಅಂತ ನಾವು ನೋಡ್ಕೊಳ್ಬೇಕು. ಎಫೆಕ್ಟ್ ಓಕೆ, ಸೈಡ್ ಇಫೆಕ್ಟ್ ಅಲ್ಲಿ ಆ್ಯಂಟಿಬಯೋಟಿಕ್ ಹ್ಯಾವ್ ಎ ಸೈಡ್ ಇಫೆಕ್ಟ್. ಆದ್ದರಿಂದ ನಾವು ಅದನ್ನು ನೋಡಿ ಮೆಡಿಸಿನ್ ಕೊಡಬೇಕು. ಅದು ಬಿಟ್ಟು ನಾವು ತಗೋ ಈಗಿನ ಲಿಸ್ಟ್ ನೋಡಿದರೆ ಇಷ್ಟು ಉದ್ದ ಉಂಟು ಡಾಕ್ಟ್ರದ್ದು. ಒಂದು ಎಂತ ಕೊಡ್ತಾರೆ ನನಗೆ ಅರ್ಥ ಆಗೋದು. ಸರಿ, ನಮ್ಮ ಮೈಕ್ರೋಬಯಾಲಜಿಯಲ್ಲಿ ಒಂದು ಡಿಸೀಸಿಗೆ ಒಂದು ಮದ್ದು, ಬೇಕಾದ್ರೆ ವೀಕ್ನೆಸ್ಸಿಗೆ ಇನ್ನೊಂದು ಟಾನಿಕ್, ಆಯಿತು. ಇದು ಇಷ್ಟು ಉದ್ದ ಬರೀತಾರೆ. ಈಗ ಎಲ್ಲ ಹೋದದೇನೆಂದರೆ ಬಿಸ್ನೆಸ್. ಅದು ಇಟ್ ಇಸ್ ನಾಟ್ ಥಿಂಗ್ ಮೆಡಿಸಿನ್. ಸರ್, ಎಲ್ಲೊಂದು ಕಡೆ ಈಗಿನೊಂದು ಕಾಲದಲ್ಲಿ ರೋಗಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತ ಎಲ್ಲಾದ್ರೂ ಅನಿಸುತ್ತಾ ನಿಮಗೆ ಅಂತ? ಎಕ್ಸಾಕ್ಟ್ಲಿ ಕರೆಕ್ಟ್. ಡಾಕ್ಟರ್ ಆಲ್ಸೋ ಗಿವ್ಸ್ ಸೃಷ್ಟಿಯೇ. ಈ ಆ್ಯಂಟಿಬಯೋಟಿಕ್ ಸೈಡ್ ಇಫೆಕ್ಟ್ ಉಂಟಲ್ಲ, ಅಲ್ಲಿ ವೀಕ್ನೆಸ್ ಆಯ್ತಾ ಇಲ್ಲ. ವೀಕ್ನೆಸ್ ಆದ ಕೂಡಲೇ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಾಗ್ತದೆ. ಅದು ಅಷ್ಟೇ ಆಗೋದು. ಅರೆ ನಥಿಂಗ್. ಮತ್ತು ನಾವು ಆಹಾರ ತಗೊಳ್ಳೋದುಂಟಲ್ಲ, ಅದು ಕರೆಕ್ಟಾಗಿ ತಗೊಳ್ಬೇಕು. ನಾನು ಶುರುವಿಗೆ ಹೇಳಿದ ವಿಷಯ, ಬಾಯಿಗೆ ರುಚಿಯಾದದ್ದು ದೇಹಕ್ಕೆ ಹಿತ ಅಲ್ಲ. ಹೋಟ್ಲಲ್ಲಿ ಹೀಗೆ ಹೊಡಿತೇವೆ ಚಟ್ನಿ ಗಿಟ್ನಿ ಅಲ್ಲ, ಆ ಚಟ್ನಿಯಲ್ಲಿ ಎಷ್ಟು ರೋಗಾಣು ಇರ್ತವೆ. ಐ ಟೇಕ್ ಓನ್ಲಿ ಸಾಂಬಾರು, ಎಲ್ಲೇ ಹೋಗಲಿ ನಾನು ತಗೊಳ್ಳೋದಾದ್ರೆ ಸಾಂಬಾರು, ಅದು ಇಲ್ಲಾದರೆ ಅದು ಮಾತ್ರ. ಅದನ್ನೆಲ್ಲ ನಾವು ಉಪಯೋಗಿಸಬೇಕು. ಇಲ್ಲಾದ್ರೆ ಮನೆಯಲ್ಲೇ ತಿನ್ನಿ ಚಟ್ನಿ ಗಿಟ್ನಿ, ಫೈನ್. ಎಸ್ ಸರ್. ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಶ್ನೆ, ಒಂದು ಕಡೆ ಆಯುರ್ವೇದ ಇದೆ, ಇನ್ನೊಂದು ಕಡೆಯಲ್ಲಿ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಇದೆ. ಸೊ ನಿಮ್ಮ ಪ್ರಕಾರ ಆಯುರ್ವೇದ ಅನ್ನುವಂಥದ್ದು ಅಥವಾ ಇಂಗ್ಲೀಷ್ ಮೆಡಿಸಿನ್ಸ್ ಏನಿದೆ ಹೇಗೆ ಡಿಫರ್ ಆಗುತ್ತೆ, ವ್ಯತ್ಯಾಸ ಏನು ಅಂತ? ಡಿಫರ್ ಅಂತ ಹೇಳಿದರೆ ನಮ್ಮ ಮೆಡಿಸಿನಲ್ಲಿ ಕ್ವಿಕ್ ಆ್ಯಕ್ಷನ್, ಟಕ್. ಅಲ್ಲಿ ಟೇಕ್ಸ್ ಟೈಮ್, ಬಟ್ ಪರಿಹಾರ ಕೊಡ್ತದೆ. ನಿಮ್ಮ ಈಗಿನವ್ರಿಗೆ ಪೇಷನ್ಸ್ ಉಂಟಾ? ತಾಳ್ಮೆ ಇಲ್ಲ, ಪ್ರಮುಖ ಸಮಸ್ಯೆ ಇದೆ. ಪೇಷನ್ಸ್ ಇಲ್ಲ, ಇಲ್ಲದ್ರದಲ್ಲಿ ಆಗ್ತದೆ. ಎಂತ ಬರ ನಾನು 3 ದಿವಸ ತಗೊಂಡೆ, ಅದೇನೊಂದು ಹೋಲ್ ಬಾಡಿ ಸಿಸ್ಟಮ್ ಚೇಂಜ್ ಮಾಡ್ತದೆ. ಇದು ಏನು ಮಾಡ್ತದೆ, ಆ ರೋಗಣ್ಣನೊಂದು ಕೊಂದುಬಿಡ್ತದೆ ಅಷ್ಟೇ. ಅಲ್ಲಿ ಸಿಸ್ಟಮೇ ಚೇಂಜ್ ಮಾಡುವಾಗ ಇನ್ನು ನಿಮಗೆ ಬರೋದಿಲ್ಲ. ಅದು ಅಷ್ಟು ಪೇಷನ್ಸ್ ನಮಗಿಲ್ಲ. ಹಾಗಾಗಿ ಆಯ್ತು ಎಂತ ಮರ ಇದು ಇಲ್ಲೋಗೋ ಹಂಗಿದ್ರೆ ಆಯ್ತು. ಸೊ ಡಾಕ್ಟರ್ ಆಗಿ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ? ನಾನು ಯಾವ ಮದ್ದು ಪ್ರಿಫರ್ ತಗೊಳ್ಬೇಕಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ರೆಗ್ಯುಲಾರಿಟಿ ಒಂದೊಂದು ಇಟ್ಟುಕೊಂಡು ಕಂಟ್ರೋಲ್, ಯಾರೇ ಹೇಳಿ ಆ ಫುಡ್ ಹೇಳಿ ಅದು 2 ರೌಂಡಿದ್ದು ನಿಮಗೆ ಯು ಲೈಕ್ ಇಟ್ ಓನ್ಲಿ ಟೇಕ್, ಅದರ್ವೈಸ್ ಡೋಂಟ್ ಫೋರ್ಸ್ ಎನಿಥಿಂಗ್. ಮತ್ತು ಇಂತಿಷ್ಟು ಹೊತ್ತಿಗೆ ಎಷ್ಟು ತಗೊಳ್ಳೋದು ಅಂತವೇ ಇಡಬೇಕು. ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಿದ ಅಲ್ಲಿ ಹೋಗಿ ತಿಂತು ಇಲ್ಲಿ ಹೋಗಿ ತಿನ್ನೋದು. ಅದೇ ಹೇಳಿದ್ದು, ತಿನ್ನೋದು ಮತ್ತು ಮಲಗೋದು 2, ಫುಡ್ ಆ್ಯಂಡ್ ಸ್ಲೀಪ್, ಅದು ನಮ್ಮ ಕಂಟ್ರೋಲಲ್ಲಿ ಕರೆಕ್ಟಾಗಿದ್ದರೆ
ಹೆಚ್ಚು ಸ್ಲೀಪ್ ಆದರೂ ಕೆಟ್ಟದ್ದು. ಕೆಟ್ಟದ್ದು. ಓಕೆ ಸರ್, ಈಗ ಸ್ಟಿರಾಯ್ಡ್ಸನ್ನು ತುಂಬ ಜನ ಯೂಸ್ ಮಾಡ್ತಾರೆ ಫಾರ್ ಫಾಸ್ಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಹೌದು, ನಿಮಗೆ ಕರೆಕ್ಟ್ ಮಾಡಿದ ತಪ್ಪೇನು ಅವ್ರಿಗೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲಿಲ್ಲ. ನೀವು ದೊಡ್ಡ ಡಾಕ್ಟರ್ ಇದ್ರು ಸ್ಟೀರಾಯ್ಡ್ ಮ್ಯಾಜಿಕ್ ಡ್ರಗ್, ಇಟ್ ಇಸ್ ಕಾಲ್ಡ್ ಮ್ಯಾಜಿಕ್ ಡ್ರಗ್. ಎಂಥದ ಏನು ಕೊಡು ಹೋಗಲಿ. ಮತ್ತು ಇನ್ನೊಂದು ಬಂದದ್ದು ಮತ್ತು ಪುನಃ ಪೇಷಂಟ್ ಅಲ್ಲ ಅವರಿಗೆ. ನೀವು ಸ್ಟೀರಾಯ್ಡ್ ಕೊಟ್ಟು ಇನ್ನೊಂದು ಬರ್ತದೆ, ವೀಕ್ನೆಸ್ ಬಂತು, ಅಲ್ಲಿ ಬಂದ್ಕೊಳ್ಳಿ ಇನ್ನೊಂದು ಬ್ಯಾಕ್ಟೀರಿಯಾ ಬಂತು, ಆವಾಗ ನೀವು ಪುನಃ ಪುನಃ ನನ್ನ ಹತ್ರ ಬರು. ಆವತ್ತು ಕೊಟ್ಟರೆ ಅದು ಇದಾಯಿತು ಬಂದರೆ ಈಗ ಬಂತು ಡಾಕ್ಟರ್, ಇನ್ನೊಂದು ಕೆಮ್ಮು ಬಂತು, ಇದು ಬಂತು, ಇನ್ನೊಂದು ಬಂತು ಅಂತ ಹೇಳ್ತಾರೆ. ಇಟ್ ನೆವರ್ ಎಂಡಿಂಗ್. ಸ್ಟೀರಾಯ್ಡ್ ಇಸ್ ಎ ಮ್ಯಾಜಿಕ್ ಡ್ರಗ್. ಎಸ್ ಸರ್. ಓಕೆ, ಇನ್ನೊಂದು ವಿಚಾರ, ಪ್ರಮುಖವಾಗಿ ಎಲ್ಲ ಸಮಸ್ಯೆಗಳಿಗೆ ಅಥವಾ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಾನೆ ಹೇಳ್ಬೋದು, ಪ್ರಾಣಾಯಾಮ ಅಥವಾ ಉಸಿರಾಟ, ನಾವು ತೆಗೆದುಕೊಳ್ಳುವಂಥ ಉಸಿರು, ಶುದ್ಧವಾದ ಗಾಳಿ ತುಂಬ ಮುಖ್ಯ. ಸೊ ನಿಮ್ಮ ಪ್ರಕಾರ ಉಸಿರಾಟ ಅನ್ನುವಂಥದ್ದು ಯಾವ ರೀತಿ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ? ಉಸಿರಾಟ ಎಲ್ಲಿ ಮಾಡ್ತೀರಿ ಅದು ಇಂಪಾರ್ಟೆಂಟ್. ತೆಗೆದುಕೊಳ್ಳುವಂಥ ಶುದ್ಧ ಗಾಡಿ ಆಗಿರ್ಬೋದು, ಅದೇ ಇರಬೇಕು. ಮತ್ತು ಅಬ್ಡಾಮಿನಲ್ ಬ್ರೀದಿಂಗ್, ಏನು ಅಬ್ಡಾಮಿನಲ್ ಬ್ರೀದಿಂಗ್, ಆವಾಗಷ್ಟೇ ಹೋಲ್ ಲಂಗ್ಸ್ ಟೇಕ್ಸ್. ಅದನ್ನೇ ಪ್ರಾಣಾಯಾಮ ಅಂತ ನಾವು ಯೋಗದಲ್ಲಿ. ನನಗೆ ಗೊತ್ತಿಲ್ಲ ನೀವು ಪ್ರಾಣಾಯಾಮ ಹೇಗೆ ಮಾಡ್ತೀರಂತ. ಅದು ಮಾಡುವಾಗ ಇಫ್ ಯು ಆರ್ ಟೇಕಿಂಗ್ ಫ್ರಮ್ ಅಬ್ಡಾಮಿನ್, ಅದಕ್ಕೂ ಮಾಡಬೇಕಂತೇಳಿ ನೀವು ಇಲ್ಲೇ ಮಲಗಿ ಹೊಟ್ಟೆನ ಮೇಲೆ ಕೆಳಗೆ ಮಾಡಿ, ಆವಾಗ ಹೋಲ್ ಲಂಗ್ಸ್ ಇಸ್ ಯೂಸ್ಡ್. ಈಗೆಂಥದ್ದು ಖಾಲಿ ಚೆಸ್ಟ್ ಇದು ಒಂದಿಷ್ಟು ಮಾತ್ರ ಎಪಿಕಲ್ ರೀಜನ್ ಮಾತ್ರ ಯೂಸ್ ಆಗ್ತದೆ, ಮತ್ತು ಇದೆಲ್ಲ ಡೆಡ್ ಇಲ್ಲಿ. ಅದಕ್ಕೋಸ್ಕರ ಯಾವಾಗಲೂ ಅದನ್ನು ಮಾಡೋದಾದರೆ ಫುಲ್ ಅಬ್ಡಾಮಿನಲ್ ಬ್ರೀದಿಂಗ್. ನೀವು ಬೆಳಿಗ್ಗೆ ಹೇಳುವಾಗ ಒಂದಿಷ್ಟು ಮಾಡ್ಬೋದು, ರಾತ್ರಿ ಮಲಗುವಾಗ ಬೇಕಾದ್ರೂ ಮಾಡ್ಬೋದು. ಮಲಗಿದಾಗ ಹೊಟ್ಟೆನ ಮೇಲೆ ಕೆಳಗೆ, ಹೊಟ್ಟೆ ಅಷ್ಟು ಪೇಷನ್ಸ್ ಇರೋದಿಲ್ಲ ನಮಗೆ ಯಾವುದು. ಅದು ವೆರಿ ಇಂಪಾರ್ಟೆಂಟ್. ಉಸಿರಾಟದಲ್ಲಿ ಹೋಲ್ ಲಂಗ್ಸ್ ಯೂಸ್ಡ್. ಮಗುವನ್ನು, ಸಣ್ಣ ಮಗು ಉಂಟು, ಆಚೆ ಹೋಗಕ್ಕೆ ಮುಟ್ತೀರಿ ಚೆಂದ ಗಂಡ ಕೆಂಪಾಗಿ ಮಗು ಒಳ್ಳೆ ಯಾರಾಗಲಿ ಹೇಗೆ ಗೊತ್ತು ಯಾಕೆ ಕೆಂಪು ಒಳ್ಳೆದಾಗಿ, ಯಾಕೆ ಹೈಯೆಸ್ಟ್ ಆಕ್ಸಿಜನ್ ಅದು ಅಬ್ಡಾಮಿನಲ್ ಬ್ರೀದಿಂಗ್ ಮಾಡ್ತದೆ ನೋಡಿ. ಹೊಟ್ಟೆ ಮೇಲೆ ಕೆಳಗೆ ಹೋಗೋದು, ಆವಾಗ ಲಂಗ್ಸಲ್ಲಿ ಫುಲ್ ಆಕ್ಸಿಜನ್ ಇಸ್ ದೇರ್, ಯುವರ್ ಬ್ಯೂಟಿ ಕಮ್ಸ್. ನಾವು ಅದೇನಿಲ್ಲ, ಇಷ್ಟೇ, ಇದಿಷ್ಟು ಯೂಸ್ಲೆಸ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಸಾಕಷ್ಟು ಜನ ಡಾಕ್ಟರ್ ಹತ್ರ ಹೋಗ್ತಾರೆ, ಸೊ ವೈದ್ಯೋ ನಾರಾಯಣೋ ಹರಿ ಅಂತಾನೆ ಹೇಳ್ತಾರೆ. ಅಂದರೆ ಡಾಕ್ಟರ್ ಹೇಳಿದ್ದೆ ನಮಗೆ ವೇದವಾಕ್ಯ ಅನ್ನುವಂಥ ಒಂದು ಮನಸ್ಥಿತಿ ಈಗ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಒಂದು ಪಾಸಿಟಿವ್ ಟಾಕ್ಸ್ ಅನ್ನುವಂಥದ್ದು ಏನಿದೆ, ಅಥವಾ ಮನಸ್ಥೈರ್ಯ ಅನ್ನುವಂಥದ್ದನ್ನು ತುಂಬುವಂಥದ್ದು ಮುಖ್ಯನೋ, ಅಥವಾ ನಾವು ಟ್ಯಾಬ್ಲೆಟ್ಸನ್ನು ಕೊಡ್ತೀವಿ, ಸಿರಪ್ಪನ್ನು ಕೊಡ್ತೀವಿ ಅನ್ನುವಂಥದ್ದು ಮುಖ್ಯ ಅನ್ನುವಂಥದ್ದು? ಎಂಥದ್ದು, ಈಗ ಒಬ್ಬ ಪೇಷಂಟ್ ಬಂದರು, ಅವರಿಗೆ ಮನಸ್ಥೈರ್ಯ, ಅವರ ಒಂದು ಮನಸ್ಸನ್ನು ಗಟ್ಟಿಗೊಳಿಸುವಂಥದ್ದು ಮುಖ್ಯನೋ, ಆ ರೋಗ ಅನ್ನುವಂಥದ್ದು ಏನಿದೆ ಅದರ ಕುರಿತಾಗಿ ಮಾಹಿತಿಯನ್ನು ನೀಡುವಂಥದ್ದಾಗಿರ್ಬೋದು ಮುಖ್ಯನೋ, ಅಥವಾ ಆ ಮೆಡಿಸಿನ್ಸನ್ನು ಕೊಡುವಂಥದ್ದು ತುಂಬ ಮುಖ್ಯನೋ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ಈಗಿನ ಯಾವುದಾದ್ರು ಒಂದು ಡಾಕ್ಟ್ರ್ ಹಿಸ್ಟ್ರಿ ತಗೊಳ್ತಾರೆ, ನಿಮಗೆ ರೋಗ ಹೇಗೆ ಬಂತು, ಎಂಥದ್ದು ಏನು ಎಂಥದ್ದು ಉಂಟ ಏನಿಲ್ಲಲ್ಲ, ಬಂದಗಳು ಸ್ಟೆಥೋಸ್ಕೋಪಿಗೆ ಓಡಿಸಿದ್ರಿ, ಬರೆದ್ರಿ, ಕೊಟ್ಟರು. ಇಂಪಾರ್ಟೆಂಟ್ ಇಸ್ ಎ ಹಿಸ್ಟ್ರಿ ಟೇಕಿಂಗ್. ಅಲ್ಲೇ ನಿಮ್ಗೆ ಗೊತ್ತಾಗ್ತದೆ ಯಾವುದರಿಂದ ಬಂತು. ನಮಗೆ ಅಷ್ಟು ಇದೇ ಇಲ್ಲ, ಆದ್ದರಿಂದ ಆ ಹಿಸ್ಟ್ರಿ ಟೇಕಿಂಗ್ ಮಾಡದೆ ನಿಮಗೆ ಮೆಡಿಸಿನ್ ಬರೀಲಿಕ್ಕೆ ಆಗೋದಿಲ್ಲ. ಈ ಬೇರೆ ಆ್ಯಕ್ಚುಲಿ ಯಾವುದಕ್ಕೂ ಬೇಡ. ಏನು ರೋಗ ಬರುವುದು ಯಾವಾಗ, ಫಸ್ಟ್ ಇಂಡಿಕೇಶನ್ ಇಸ್ ಎ ಫೀವರ್. ಫಸ್ಟ್ ಇಲ್ಲಿ ಬರ್ತದೆ ಅಂದರೆ ಹೋಗ್ತಾ ಇದ್ದೇನೆ ಅಂತ ಜಾಗ್ರತೆ ಕೊಡ್ತದೆ. ಆವಾಗಲೇ ನೀವು ಸ್ವಲ್ಪ ಜಾಗ್ರತೆ ಮಾಡಿದ್ರೆ ನಿಲ್ತದೆ. ಇಲ್ಲ ಒಂಚೂರು ಜ್ವರ ಬರ್ತೇನೆ, ಇನ್ನೂ ಒಳಗೋಗಿದ್ದೇನೆ ಅಂತ, ಅದಕ್ಕೆ ನಾವು ಕರೆಕ್ಟಾಗಿ ಇರಬೇಕು. ಈಗ ನಿಮಗೆ ಕೆಮ್ಮು ಬರ್ತದೆ, ಅದು ಡ್ರೈ ಕಾಫ್. ಇಲ್ಲಿ ಮಾತಾಡಿ ಡ್ರೈ ಆಗಿದೆ. ಡ್ರೈ ಆದಗಳು ಇದು ಕಟ ಬರ್ತದೆ. ಇದಕ್ಕೇನು ಆ್ಯಂಟಿಬಯೋಟಿಕ್ ಬೇಡ. ಮುಂಚಿನವರು ಕಲ್ಲು ಸಕ್ಕರೆ ಹಾಕ್ತಿದ್ರು ಬಾಯಿಗೆ, ಅಂದರೆ ಥ್ರೋಟ್ ಪೆಟ್ಟಾಗಿ ಬಿಟ್ಟರೆ ಕೆಮ್ಮು ನಿಲ್ತದೆ. ಇಟ್ಸ್ ಆಲ್ ವೆರಿ ಈಸಿ ಆ್ಯಕ್ಚುಲಿ. ಹಾಗೆ ಮಾಡಿದ್ರು ನಮಗೆ ದುಡ್ಡು ಸಿಕ್ಕುವುದಿಲ್ಲ ಅಷ್ಟೇ. ಅಂದರೆ ನಿಮ್ಮ ಪ್ರಕಾರ ಎಲ್ಲ ಒಂದು ರೋಗಕ್ಕೂ ಕೂಡ ಔಷಧಿ ಅನ್ನುವಂಥದ್ದು ನಮ್ಮ ಮೂಲದಲ್ಲೇ ಇದೆ, ಅದನ್ನು ನಾವು ಮರಿತಾ ಇದ್ದೀವಿ, ಎಲ್ಲೋ ಇರೋದನ್ನೆಲ್ಲ ಬಿಟ್ಟು ಇಲ್ಲದ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರ. ಎಸ್ ಸರ್, ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ನಮ್ಮ ಈಗಿನ ಒಂದು ಯುವ ಜನಾಂಗಕ್ಕೆ? ಯುವ ಜನಾಂಗಕ್ಕೆ ಏನಂತ ಹೇಳಿದರೆ, ದೇ ಮಸ್ಟ್ ಹ್ಯಾವ್ ಎ ಟೈಮ್ ಟೇಬಲ್, ರುಟೀನ್ ಅನ್ನುವಂಥದ್ದು ಬೇಕು. ಯಾರ ಹತ್ರ ಕೇಳಿ, ಟೈಮ್ ಇಲ್ಲ. ಇವನಿಗೆ ಟೈಮನ್ನು ಹೇಗೆ ಟೈಮ್ ಟೇಬಲ್ ಹಾಕಿದ್ರೆ ಬೇಕಾದಷ್ಟು ಟೈಮ್ ಸಿಗ್ತದೆ.
ಆ ಟೈಮ್ ಟೇಬಲ್ ಇಟ್ಟು ರೆಗ್ಯುಲರ್ ಎಕ್ಸಸೈಸ್, ಆಟ, ಎಕ್ಸಸೈಸ್ ಇಲ್ಲದ ಆಟ ಯಾವುದಾದ್ರೂ ಒಂದು ಮಾಡಲೇಬೇಕು. ಇದು ಮಾಡ್ತಾ ಬಂದರೆ ಅವನ ಬ್ರೈನು ವರ್ಕ್ ಆಗ್ತದೆ, ನೋ ಡಿಸೀಸ್ ವಿಲ್ ಕಮ್. ಮುಂಚೆ ಹಾಗೆ ಕಬಡ್ಡಿ 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 ಕಟ್ಟುದಲ್ವ ಮತ್ತೆ ತಗೊಳ್ಳೋದಲ್ವ, ಆವಾಗ ಇದು ಇಡೀ ಲಂಗ್ಸ್ ಆಪರೇಟ್ಸ್. ಈಗ ಕರೆ ತಿರುಗೋದು ಮಕ್ಕಳು. ಆದ್ದರಿಂದ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಆಟ ಆಡಲಿಕ್ಕೆ ಇಲ್ಲ ಅಂತಂದರೆ ಸ್ವಲ್ಪ ವಾಕಿಂಗ್ ಆದರೂ ಮಾಡಬೇಕು. ವಾಕಿಂಗ್ ಎಲೋನ್, ನಾಟ್ ವಿತ್ ಎನಿಬಡಿ, ವಾಕ್ ಎಲೋನ್. ಯಾಕೆ ಗೊತ್ತಾಯ್ತಲ್ಲ, ವಾಕ್ ಎಲೋನ್ ಅಷ್ಟು ಮಾಡಿ. ಫುಡ್ಡಲ್ಲಿ ರೆಗ್ಯುಲರ್ ಫುಡ್ ಆದಷ್ಟು ನೀವು ಮನೆಯಲ್ಲಿ, ಹಾಸ್ಟೆಲಲ್ಲಿ ಎಲ್ಲ ಎಲ್ಲಾರು ಇರುವುದಾದರೆ ಆಲ್ವೇಸ್ ಟೇಕ್ ಎ ಬಾಯ್ಲ್ಡ್ ಥಿಂಗ್ಸ್. ಇಡಲಿ, ನಿಮ್ಮ ಇಡಲಿ ಸಾಂಬಾರು ಇಂಥದ್ದು ಕೊದ್ದದ್ದು ಇದನ್ನು ತಗೊಳ್ಬೇಕು. ದೊಡ್ಡ ಹೋಟ್ಲಿಗೆ ಅಂತ ಹೋಗ್ತೀರಿ, ಅಲ್ಲಿ ಫ್ರಿಜ್ಜಲ್ಲಿ ಇದ್ದದನ್ನು ಪುನಃ ಬಿಸಿ ಮಾಡಿ ತರ್ತಾನೆ. ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಫ್ರೆಶ್ ಫುಡ್ ಬೇಕು, ಶುದ್ಧ ಗಾಳಿ ಬೇಕು, ಹೌದು. ಒಂದು ತುಂಬ ಗಾತ್ರದಲ್ಲಿ ನೀರನ್ನು ಕುಡಿಬೇಕು, ಹೆಚ್ಚಿನ ಇದರಲ್ಲಿ ಪ್ರಮಾಣದಲ್ಲಿ ಅಂತ. ದಿ ವಾಟರ್ ಕನ್ಸಂಪ್ಷನ್ ಮಸ್ಟ್ ಬಿ ಮೋರ್. ಇಫ್ ಇಟ್ ಈಸ್ ಕ್ಯಾನ್ ಟೇಕ್ ಹಾಟ್ ವಾಟರ್, ಲಿಟಲ್ ವಾರ್ಮ್ ವಾಟರ್, ದಟ್ ಈಸ್ ಗುಡ್. ಎಷ್ಟು ವಾಟರ್ ಕನ್ಸಂಪ್ಷನ್ ಮಾಡ್ತೀವಿ ಅಷ್ಟು ನಿನಗೆ ಬಾಡಿ ಇದು ಇರ್ತದೆ. ಸ್ಕಿನ್ ಸಹ ಡ್ರೈ ಸ್ಕಿನ್ ಇರ್ತದೆ ಇಲ್ಲಿ, ಯಾಕಂದರೆ ಇಲ್ಲಿ ಹೀಟ್ ಹೆಚ್ಚಲ್ಲ, ಎವ್ಯಾಪ್ರೇಷನ್, ಡ್ರೈ ಸ್ಕಿನ್. ಯು ಟೇಕ್ ಮೋರ್ ಆಫ್ ವಾಟರ್, ಸ್ಕಿನ್ ಬಿಕಮ್ಸ್ ಆಲ್ಸೋ ವೆರಿ ನೈಸ್. ದ್ಯಾಟ್ ಈಸ್. ಮತ್ತು ಇನ್ನೊಂದು ಕಿಡ್ನಿ ಸ್ಟೋನ್ ಇಲ್ಲೆಲ್ಲ ಹೆಚ್ಚಾಗ್ತದೆ, ಯಾಕಂದರೆ ಸ್ವೆಟ್ಟಾಗಿ ಹೋಗಿ ನೀರು ಕುಡಿಯೋದಿಲ್ಲ, ಕಿಡ್ನಿಯಲ್ಲಿ ಸ್ಟೋನ್. ದ್ಯಾಟ್ ಪ್ರಿವೆಂಟ್ಸ್. ವಾಟರ್ ಥೆರಪಿ ಅಂತವೇ ಉಂಟು. ನಿಮಗೆ ಹೆಚ್ಚು ಹೇಳ್ಬೇಕಂತಾದರೆ ಇದರ ಎಲ್ಲರಿಗಿಂತ ಯೂರಿನ್ ಥೆರಪಿ. ನಿಮ್ಮ ಮೂತ್ರವನ್ನು ನೀವೇ ಕುಡಿಯೋದು, ಅದರಷ್ಟು ಮದ್ದು. ಅದೇ ಒಟ್ಟು ವ್ಯಾಕ್ಸಿನ್ ಹಾಗೆ ನಿಮ್ಮದನ್ನು ನೀವೇ ತಗೊಳ್ಳೋದು. ಆವಾಗ ಎಲ್ಲ ರೋಗ. ನಾನು ಹೀಗೆಲ್ಲ ಕೇಳೋದು. ಇದಾಗಿ ಕಡೆಗೊಂದು ಪುಸ್ತಕ ಸಿಕ್ಕಿತ್ತು, ಅದು ಇಂಗ್ಲೆಂಡಲ್ಲಿ ಕಾಲೇಜ್ ಉಂಟು ಅದಕ್ಕೆ. ಯಾವುದು ಯೂರಿನ್ ಥೆರಪಿ, ವಾಟರ್ ಥೆರಪಿ ಅಂತ ಹಾಕಿದ್ದಾರೆ. ಬಟ್ ಅದರಲ್ಲಿರೋದು ಪೂರ ಯೂರಿನ್, ಹೌ ಟು ಯೂಸ್ ಯೂರಿನ್, ವಾಟ್ ಟು ಯೂಸ್, ಎಲ್ಲ ಗುಣ ಆಗ್ತದೆ. ಕಡೆಗೆ ನೋಡುವಾಗ ನೋಡಿ, ನಾಯಿ ಎಂತ ಮಾಡ್ತದೆ, ಅದರ ಮೂತ್ರ ಕುಡಿಯೋದಿಲ್ವ? ಅದು ಸ್ಟಡಿ ಮಾಡಿದರೆ ಗೊತ್ತಾಗ್ತದೆ. ನಾವು ಈಗ ಮೂತ್ರ ಕುಡಿಯೋದು. ನಿಮಗೆ ಎಂಥದ್ದು ಮನೆಯಲ್ಲಿ ಮನೆ ಇದು ಹಬ್ಬ ಗಿಬ್ಬದೊಂದು ಇದು ಕೊಡ್ತಾರಲ್ಲ, ತೀರ್ಥದ ಮುಂಚೆ ಪಂಚಾಮೃತ, ಅದರಲ್ಲಿ ದನದ್ದು ಇಲ್ವ ಮೂತ್ರ? ಇರುತ್ತೆ. ಇಟ್ ಇಸ್ ಸೋ ಸಿಂಪಲ್. ಅದು ಯೂರಿನ್ ಥೆರಪಿ ಇಸ್ ದ ಬೆಸ್ಟ್. ಯೂರಿನ್ ಥೆರಪಿ ಅಂದರೆ ನಾರ್ಮಲ್ ಪೀಪಲ್ ಟೇಕ್ಸ್, ಬಾಡಿ ಶೈನಿಂಗ್, ಹೋಲ್ ಬಾಡಿ ಲೈಟ್ ಆಗಿರೋದು. ವಂಡರ್ಫುಲ್ ಇಸ್ ದಟ್. ಅದಾಯ್ತು. ಎಸ್ ಸರ್, ಎಸ್, ತುಂಬ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟರೆ. ಮುಂದಿಗೆ ಸಮಯ ಕಳೆದಿದ್ದು ಕೂಡ ತುಂಬ ಮುಖ್ಯ, ಖುಷಿಯಾಯಿತು ಅಂತ ಹೇಳ್ಬೋದು. ಯಾಕಂದರೆ ಈಗಿನ ಒಂದು ಆಧುನಿಕ ಕಾಲ ಅನ್ನುವಂಥದ್ದು ಒಂದು ಬೇರೆಯೇ ಆಯಾಮದಲ್ಲಿ ಹೋಗ್ತಾ ಇದೆ. ಸೊ ನೀವು ಕೊಟ್ಟಂಥ ಕೆಲವೊಂದು ಸಲಹೆಗಳು ಸಿಂಪಲ್ ಆಗಿರುವಂಥದ್ದು. ಇದನ್ನು ನಾವು ದಿನನಿತ್ಯದ ಒಂದು ಜೀವನದಲ್ಲಿ ಉಪಯೋಗ ಮಾಡಿದರೆ ಬಹುಶಃ ಎಲ್ಲ ರೋಗದಿಂದಲೂ ಕೂಡ ಮುಕ್ತವಾಗ್ಬೋದು. ಅದಕ್ಕೆ ನೇರ ಉದಾಹರಣೆ ನೀವೇ ಅಂತ ಹೇಳ್ಬೋದು. ಎಸ್ ಸರ್, ತುಂಬ ಧನ್ಯವಾದ ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ. ಅದು ಒಳ್ಳೆಯದಾಗೋದಾದ್ರೂ ನಾವು ಎಷ್ಟು ಸರ್ತಿ ಮಾತಾಡ್ಲಿಕ್ಕೆ ತಯಾರು, ಯಾವ ವಿಚಾರದಲ್ಲಿ ಸಹ. ನಮ್ಮದಂದರೆ ಸ್ವಲ್ಪ ಅನುಭವವೇ. ನಾನು ಹೇಳಿದ್ದುಂಟಲ್ಲ, ಅದರಲ್ಲಿ ಸ್ವಲ್ಪ ಅನುಭವ ಇದ್ದೇ ಮಾಡಿದ್ದು. ಯೂರಿನ್ ಥೆರಪಿ ಹೇಳಿದಲ್ಲ, ದ್ಯಾಟ್ ಆಲ್ಸೋ ಐ ಡಿಡ್. ಇನ್ನೊಬ್ರಿಗೆ ಹೇಳೋ ಮುಂಚೆ ನಾವು ನೋಡಿ ಹೇಗೆ ಆಗ್ತದೆ ಅಂತ ಹೇಳಬೇಕು. ಪುಸ್ತಕದಲ್ಲಿ ತುಂಬ ಬರೀತಾರೆ ಅಲ್ವಾ, ಹಾಗೆ ಅದನ್ನು ಎವ್ರಿಥಿಂಗ್ ಇಸ್ ಪ್ರಾಕ್ಟಿಕಲ್, ಡೂ ಆ್ಯಂಡ್ ಸೇ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಈಗಿನ ಒಂದು ದಿನದಲ್ಲಿ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಸಾಕಷ್ಟು ರೋಗಗಳ ಸಂಖ್ಯೆ ಅನ್ನುವಂಥ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಪರಿಹಾರ ಇದ್ರೂ ಕೂಡ ಇದಕ್ಕೆ ಮೂಲತಃ ಪ್ರಮುಖವಾಗಿರುವಂಥ ಸಮಸ್ಯೆಗೆ ಅಂತಿಮವಾದ ಶಾಶ್ವತ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸೊ ಆ ಒಂದು ಪರಿಹಾರ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಇರುತ್ತೆ ಅಂತ ನಮ್ಮ ಅತಿಥಿಗಳು ಕೂಡ ಹೇಳಿದ್ದಾರೆ. ಸೊ ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶಗಳಾಗಿರ್ಬೋದು, ಅಥವಾ ನಮ್ಮ ದಿನನಿತ್ಯದ ಜೀವನದ ಒಂದು ವೈಚಾರಿಕ ಏನು ಪದ್ಧತಿ ಏನಿದೆ, ಅದರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಮಾಡಿಕೊಂಡ್ರೆ ಬಹುಶಃ ಎಲ್ಲ ರೋಗದಿಂದ ಕೂಡ ನಾವು ಮುಕ್ತವಾಗಬಹುದು, ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬಹುದು ಅನ್ನುವಂಥ
ನೇರವಾದ ಸಂದೇಶವನ್ನು ನಮ್ಮ ಅತಿಥಿಗಳು ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಇದು ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.